ಮಂತ್ರಿಗಳನ್ನು ಹತ್ತಿರವೇ ಕುಳಿತುಗೊಳಿಸಿ ಸತ್ಯ ವಿಷಯವನ್ನು ನಾನು ಹೇಳಿದೆ. ಪ್ರಾಯ ಪ್ರಬುದ್ಧವಂತಹ ನಮ್ಮ ಮಗಳಿಗೆ ಅಂದ್ರೆ ಭಾನುಮತಿಗೆ
ಸ್ವಯಂವರವನ್ನು ತೀರ್ಮಾನ ಮಾಡೋಣ ಅಂತ. ಆಗ ಮಂತ್ರಿಗಳೊಂದು ಸಲಹೆಯನ್ನು ಕೊಟ್ಟರಲ್ಲ, ಅರಸರೇ ನೀವೇನೋ ಹುಡುಗನನ್ನು ಹುಡುಕಿ ಮದುವೆ ಮಾಡಿಸ್ಬೇಕಾದ್ರೆ ನಿಮ್ಮ ಕರ್ತವ್ಯ ಆಗಿದೆ, ಹೌದು. ಆದ್ರೆ ಆ ಹುಡುಗಿಯೇ ವರನನ್ನು ಆಯ್ಕೆ ಮಾಡಿ ಮದುವೆ ಆದ್ರೆ ಅದು ಎಷ್ಟು ಒಳ್ಳೇದು, ನೀವೇ ಯೋಚನೆ ಮಾಡಿ ಅಂತ. ಆಗ ನನಗೂ ಸ್ವಲ್ಪ ಜವಾಬ್ದಾರಿ ಕಡಿಮೆ ಆಗ್ತದೆ. ಒಳ್ಳೆ ವಿಷಯವನ್ನು ತಿಳಿಸಿದ್ದಾರೆ, ಅದಕ್ಕಾಗಿ ನಾನು ತೀರ್ಮಾನವನ್ನು ಮಾಡಿದೆ. ಭಾನುಮತಿಗೆ ಸ್ವಯಂವರ, ಭಾನುಮತಿ ಸ್ವಯಂವರ ಅಂತ ತೀರ್ಮಾನ ಮಾಡಿದ್ದೇನೆ. ಓಯ್, ನಾನು ಹೆಂಡತಿ ಮಂತ್ರಿಗಳಿದ್ರೆ ತೀರ್ಮಾನ ಮಾಡಿದ್ರೆ ಆಗ್ತದ? ಆಗುವುದೇ ಇಲ್ಲ. ನಮ್ಮ ಪ್ರಜೆಗಳೆಲ್ಲರಿಗೂ ವಿಷಯವನ್ನು ತಿಳಿಸಬೇಕು. ಹಾಗಿದ್ರೆ ದೇಶಾಧಿಪಾಲಕರಿಗೆ ಗೋಲಿನ ಬರೆದು ಕಳುಹಿಸಬೇಕು. ಯಾರಲ್ಲಿ ಕೊಡುದು? ಇದ್ದಾನಲ್ಲ ಚಾರಕ. ಏ ಚಾರಕ, ದೇವರು ಒಳ್ಳೇದು ಮಾಡಲಿ. ನಿಷ್ಠಾವಂತ ಸೇವಕರೇನು, ನಿನಗೂ ವಿಷಯ ಗೊತ್ತಿದೆ ತಾನೆ. ನನ್ನ ಮಗಳಾದಂತ ಭಾನುಮತಿಗೆ ಸ್ವಯಂವರ ಅಂತ ತೀರ್ಮಾನ ಮಾಡಿದ್ದೇನೆ. ನೋಡು, ಯಾವ ಯಾವ ಅರಸರಿಗೆ ಓಲೆಯನ್ನು ಕೊಡ್ಬೇಕು ಅಂತ ನಿನಗೆ ಗೊತ್ತಿದೆ. ಹೆಚ್ಚಿನ ಹೊಣೆಗಾರಿಕೆ ನೀನು ಕೊಟ್ಟಿದ್ದೇನೆ, ಜಾಗರೂಕರಾಗಿರು. ಹಸ್ತಿನಾವತಿಗೆ ಯಾರೆಂಬುದಾಗಿ ಕೇಳಿದ್ದೀರಿ? ಹಾಗೆಂದುಕೊಳ್ಳುವ ಹಲವಾರಿದೆ. ಯಾರ ಕಳಿಂಗ ದೇಶದಿಂದ ಬಂದವರು. ಏನು ವಿಷಯ? ಭಾನುವಂತ ಅರಸರು ಓಲೆಯನ್ನು ಕೊಡುವುದಕ್ಕೆ ಹೇಳಿದ್ದಾರೆ. ಏನು ಬರ್ತಿದ್ದಾರೆ ಗೊತ್ತಿಲ್ಲ. ಅಲ್ಲ, ಅದನ್ನು ಓದುವ ಕೆಲಸ ನಿನಗಲ್ಲ, ಅದು ನನಗೆ ಇರುವುದಿಲ್ಲ. ಯಾವ ದೇಶಕ್ಕೆ ಬಂದದ್ದು ಗೊತ್ತುಂಟು ನಿನಗೆ? ದೇಶ ಹೇಳಿಲ್ಲ. ಅಲ್ಲ, ಯಾವ ದೇಶಕ್ಕೆ ಬಂದದ್ದು ಅಂತ ಗೊತ್ತುಂಟು ನಿನಗೆ? ಹಸ್ತಿನಾವತಿ, ಕೌರವೇಶ್ವರ. ಇಲ್ಲಿಗೆ ಬಂದ ಮೇಲೆ ಹಾಗೆ ಹೋಗುದಲ್ಲ, ಅನ್ನಪೂರ್ಣ ಹೋಗೋದು. ಆಯ್ತು, ಯಾವುದಕ್ಕೂ ಏನಂತ ಮಂದಿರ ಬರಲಿ ಈ ಕಡೆಗೆ. Thank you.
ಇಲ್ಲಿಯ ಸಿಂಹವಿಷ್ಟರವನ್ನು ಏರಿ ಕುಳಿತದ್ದೇ ಸರಿ. ಓಲಗವನ್ನು ಉದ್ದೇಶಿಸಿ ಒಂದು 4 ಮಾತಾಡಬೇಕು ಅಂತ ಆಲೋಚನೆ ಮಾಡುವಾಗ ಓಲೆಕಾರ ಬಂದ. ಹೌದೇ, ಓಲೆಯನ್ನು ಕೊಟ್ಟ. ಓದಿದ್ರೆ ಏನು ವಿಶೇಷವಾದಂತಹ ಸಿಹಿ ಸುದ್ದಿ. ಕಳಿಂಗ ದೇಶವನ್ನಾಳುವ ಅಧಿಕಾರಿ ಹನುಮಂತ ತನ್ನ ಮಗಳಾದ ಭಾನುಮತಿಗೆ ಸ್ವಯಂವರ ಅನ್ನುವುದನ್ನು ನಿರ್ಧರಿಸಿದ್ದಾನೆ. ಆದುದರಿಂದ ತಾವು ಅಪೇಕ್ಷಿತರು ಹೌದು ಎಂದಾದರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅನ್ನುವ ಹಾಗೆ ವಿನಂತಿಸಿಕೊಂಡ ಭಾನುಮಂತ ಒಂದು ನಿರ್ಧಾರ ಮಾಡಿದ್ದೇನೆ ಕರ್ಣ. ಏನು ಮದುವೆ ಆದ್ರೂ ಅಲ್ಲ, ನಾನು ಮದುವೆ ಆಗುದಿದ್ರೆ ಭಾನುಮತಿಯನ್ನೇ ನಾನು ಈ ಕಾಲಕ್ಕೆ ನಿರ್ಧಾರ ಮಾಡಿದ್ದು. ಸರಿ, ಹಾಗೆಂದಾದರೂ ಸಕಾಲದಲ್ಲಿ ಸರಿಯಾದಂತಹ ನಿರ್ದೇಶನ ಕೊಡುವರು ನೀವು. ನನ್ನ ಹಾಗಿರುವಾಗ ನಿಮ್ಮನ್ನು ಕರೆಸಿಕೊಂಡಿದ್ದೇನೆ. ಏನು ಸಲಹೆ ಉಂಟು, ಏನು ಸೂಚನೆ ಕೊಡ್ತೀರಿ ಅದನ್ನು ಹೇಳು. ಆದರೆ ಈ ಸಂದರ್ಭಕ್ಕಾಗುವಾಗ ಅದಕ್ಕೆ ಸಮಯ ಕೂಡಿ ಬಂದಿದ್ದಲ್ಲ, ಅದಕ್ಕೆ ಬೇಕಾಗಿ ಯೋಚನೆಯೇ ಬೇಡ. ಈ ಮದುವೆಯ ಸಂಪೂರ್ಣ ಜವಾಬ್ದಾರಿ ನನ್ನದೇ. ಎಲ್ಲ ಹೇಳೋದು ಹೌದು. ಈಗೇನು ಹೊಸತನನ್ನು ಹೊರತಾ ಇರುವುದು. ಈ ಹಿಂದೆಯೂ ಒಂದು ಸಲ ಮದುವೆಗಾಗಿ ಹೋಗ್ಲಿಲ್ವಲ್ಲ? ಹೋಗಿದ್ದೇವೆ. ಅದು ದ್ರೌಪದಿ ಸ್ವಯಂ. ಹೌದು. ಕಾಲಕ್ಕೆ ನಿಮ್ಮೆಲ್ಲ ಬೆಂಬಲ ಇತ್ತು, ಇನ್ನೇನು ಭಕ್ತಿ ಶಕ್ತಿ ಪ್ರದರ್ಶನವೂ ಇತ್ತು. ಆದ್ರೆ ಕೊನೆಯ ಗಳಿಗೆಗಾಗುವಾಗ ಅವಳು ಕೈ ತಪ್ಪುತ್ತಾಳೆ. ಸುಭದ್ರೆ ವಿಷಯದಲ್ಲಿಯೂ ಹಾಗಿರುವಾಗ ನಾಳೆ ಎಲ್ಲಿಯಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಂತೇಳಿ ನಾನು ಪ್ರಶ್ನೆ ಮಾಡಿದ್ದೆ. ದ್ರೌಪದಿಯ ಸ್ವಯಂವರದಲ್ಲಿ ಆದಂತಹ ಘಟನಾವಳಿಗಳನ್ನು ನೆನೆದು ಚಿಂತಿಸ್ತಾ ಇರುವೆ. ಆ ಚಿಂತೆಯನ್ನೇ ಬಿಟ್ಟು ಬಿಡು. ನಿನಗೆ ಧೈರ್ಯದ ಮಾತನ್ನು ಕನ್ನಡಂತಹ ನಾನು ಹೇಳ್ತಾ ಇದ್ದೇನೆ. ಕೇಳು ನನ್ನ ಶಪಥವ. ಈ ಕಳಿಂಗ ದೇಶದ ಭಾನುಮಂತನ ಮಗಳಾದಂತಹ ಭಾನುಮತಿಯ ಸ್ವಯಂವರದಲ್ಲಿ 1000 ಮಂದಿ ವೀರಾದಿ ವೀರರಿದ್ರು ಕೂಡ ಅಂತವರನ್ನು ಭಾನುಮತಿಯನ್ನು ನಿನಗೆ ಮದುವೆ ಮಾಡಿಸುವಲ್ಲಿ ನಾನಿದ್ದೇನೆ. Ah
ವೀರೋಕ್ತಿಗಳನ್ನು ಕೇಳಿದೆ. ಮನಸ್ಸಿಗೆ ಬಹು ಸಂತೋಷವಾಯಿತು. ಸರಿ. ಹಾಗೆಂದಾದರೂ ಸೇರುತ್ತಾರೆ ಅದೆಷ್ಟೋ ಮಂದಿ ದೇಶಾಧಿಪರು. ಅಂತ ದೇಶಾಧಿಪರು ಎಲ್ಲಿಯಾದ್ರೂ ನನ್ನನ್ನು ಬಿಟ್ಟು ಮತ್ತೊಬ್ಬರನ್ನು ವರಿಸಿದ ಕಾಲ ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತದೆ ಅಂತೇಳಿ ಅವರನ್ನು ಬಗ್ಗು ಬಡಿದು ವಧುವನ್ನು ವಶೀಕರಿಸುವಲ್ಲಿ ನಾನಿದ್ದೇನೆ. ಅಷ್ಟು ಹೇಳಿದೆಯಲ್ಲ, ಆ ಧೈರ್ಯವನ್ನು ಹೇಳ್ತಾ ಇದ್ದೇನೆ. ಶೌರ್ಯ ಅನ್ನುವ ಗೋಪುರಕ್ಕೆ ಪೂರ್ಣ ಪ್ರಮಾಣದ ಕಲಶ ಸದೃಶವಾಗಿ ನೀನು ಪ್ರಕಟಗೊಂಡಾಗ ನಮಗಾಗುವ ಆನಂದ ಅಷ್ಟಿಷ್ಟಲ್ಲ. ನಾಳೆಯ ದಿವಸ ಸ್ವಯಂವರ. ಹೌದು, ನಾವಲ್ಲಿ ಇರಬೇಕಾಗುತ್ತದೆ. ಭಾನುಮತಿ ಸ್ವಯಂವರ ಆಗುದಿದ್ರೆ ಅದು ಕೌರವರ ಜೊತೆಯಲ್ಲಿ. ಈ ವಿಶ್ವಾಸದಿಂದ ಇವತ್ತೇ ನಾವು ನಮ್ಮ ವಾಹನವನ್ನೇ ಏರಿಕೊಳ್ಳೋಣ.
ಗಿರಿವೃತಕ್ಕೆ ಯಾರು ಉಪ ಕೇಳಿದ್ದೀರಿ? ಜರಾಸಂಧನೆಂದು ಹೇಳ್ಬೋದು. ಅವೇ ಸರಿ. ಬಂದಂತಹ ಕಾರ್ಯ ರಾಜಕೀಯ ಕಾರ್ಯಕಾರಣಗಳು ಅನೇಕವಿದೆ. ಪರಿಪಾಲಿಸು ಗಿರಿವೃತದಾಧಿಕಾರಿ ಜರಾಸಂಧನಿಗೆ ಜಯವಾಗಲಿ ಎಂಬಂತಹ ಜಯಘೋಷ ಸಂತೋಷವನ್ನು ಪಡುತ್ತಾ ಇದ್ದೇನೆ. ಇದನ್ನು ಕೇಳಿ ಪ್ರಕೃತ ಮಹಾರಾಜನಿಗೆ ಹೋಳು ಶಿಶುಗಳಾಗಿ ಸಂಚರಿಸಿದವ ನಾನು ಜರೆಯಿಂದ ಸಂಧಿಸಲ್ಪಟ್ಟ ಕಾರಣ ಜರಾಸಂಧ ಎಂಬಂತಹ ನೆಗಳತೆಯನ್ನು ಪಡೆದುಕೊಂಡೆ. ಈ ಗಿರಿವೃತ ಪಟ್ಟಣವಲ್ಲೇ ರಾಜಧಾನಿಯನ್ನಾಗಿಸಿ ಮಗಧ ಮಾಗಧ ಎಂಬ ಹೆಸರಿನ ಖ್ಯಾತಿಯನ್ನು ಪಡೆದುಕೊಂಡವರಿದ್ದೇನೆ. ನಮ್ಮದೇ ಆದಂತಹ ಕೆಲವು ಕುಸ್ತಿ ಮಲ್ಲ ಯುದ್ಧದ ಪಟ್ಟುಗಳನ್ನು ಲೋಕಮುಖಕ್ಕೆ ಪರಿಚಯಿಸಿದವಲ್ಲ ನಾನಿದ್ದೇನೆ. ಆದ ಕಾರಣದಿಂದಲೇ ವೀರಾದಿ ವೀರರು ನಮ್ಮ ಕಡೆಗೆ ತಲೆ ಎತ್ತಿ ನೋಡುವುದಿಲ್ಲ. ಆಮೇಲೆ ನಮ್ಮ ರಾಜ್ಯದ ಬಗ್ಗೆ ಹೇಳಬೇಕಾದ್ರೆ ಸಿರಿ ಸಂಪದದಿಂದ ತುಳುಕುತ್ತಾ ಆಡ್ತಾ ಇದೆ. ಯಾರಿಗೂ ಒಂದಿನಕ್ಕೂ ಕೊರತೆ ಇಲ್ಲ. ಎತ್ತಿನಂತೆ ಇದ್ದು ಕೂಡ ಒಡ್ಡೋಲಗವನ್ನು ಕೊಟ್ಟು ನಮ್ಮ ಸುಖ ದುಃಖಗಳನ್ನೆಲ್ಲ ವಿಚಾರಿಸಿ ಸಭೆ ವಿಸರ್ಜನೆ ಮಾಡಬೇಕು ಅಂತ ಆಲೋಚಿಸಿದ್ರು. ಯಾರೋ ಸಂದರ್ಶನಕ್ಕಾಗಿ ಕಾಯ್ತಾ ಇದ್ದಾರಂತೆ. ಯಾರೋ ಏನೋ ಇದೆಂತದಪ್ಪ? ಯಾವುದು ನೀನು ಬಂದದ್ದು ಯಾಕೆ? ಹೆದರಿ ಓಡುವುದು ಯಾಕೆ? ಏನು ನಿರೀಕ್ಷೆ ಇರಲಿಲ್ವ? ಅದು ಏನು ಹುಡುಕುದು ಕಣ್ಣಲ್ಲಿ ಉಂಟು, ಮೂಗೆಲ್ಲಿ ಉಂಟು, ಬಾಯಿಯಲ್ಲಿ ಉಂಟು ಹುಡುಕಿದ್ದು. ಮಾತಾಡುವಾಗ ಗೊತ್ತಾಯ್ತು, ಓ ಇಲ್ಲಿ ಅಲ್ಲೇ ಬಾಯಿ ಇರುವುದು ಅಂತ. ಹೆದರಿತಿ ಯಾಕೆ ಹೇಳಿದ್ರೆ ಈಗಿದ್ದೀಗ ಸಭಾ ಪ್ರವೇಶ ಮಾಡಿದ್ದಿ, ನನ್ನಲ್ಲಿ ಅಷ್ಟು ಸಲುಗೆಯಿಂದ ಮುಖಕ್ಕೆ ಕೈ ಹಾಕ್ತೇವೆ. ಮತ್ತೆ ಹೆದರಿತಿ ಯಾಕೆ ಹೇಳಿದ್ರೆ ಇಂಥದ್ದನ್ನು ನಾನು ಇಷ್ಟರವರೆಗೆ ನೋಡಿಲ್ಲ. ನೋಡಿಲ್ವಾ? ಒಮ್ಮೆಲೆ ಹೆದರಿಕೊಂಡೆ. ಮತ್ತೆ ಕಣ್ಣು ಬಾಯಿಯಲ್ಲಿ ಉಂಟು ಹುಡುಕುದು ಹೇಗೆ? 6 ತಿಂಗಳು ನನ್ನ ಜೊತೆಯಲ್ಲಿ ಇರ್ತೀಯಾ? ಅದು ಗೊತ್ತಾಗುತ್ತಲ್ಲ. ಆಗ ಸರಿಯಾಗಿ ಗೊತ್ತಾಗಿತ್ತು. ಪುರ್ಸೊತ್ತಿದ್ರೆ ಬರ್ತೇನೆ. ಆಗಲಿ ಸ್ವಾಮಿ. ಈಗ ನಿಮ್ಮ ವಿಷಯವನ್ನು ಹೊರಗೆ ಹೇಳಿದ್ರು. ಏನು? ಇದು ಗಿರಿವ್ರಜ ಪಟ್ಟಣ ಇಲ್ಲಿ ಅಲ್ಲ? ಹೌದೌದು. ಜ್ವರ ಬಂದವರು ಗೊತ್ತು ಮಾಡಿಸ್ಲಿಲ್ಲ. ಮತ್ತಲ್ಲಿ ನನಗಲ್ಲ, ಇಲ್ಲಿ ಅಧಿಕಾರಿ ಜ್ವರ ಬಂದ ಜರಾಸಂಧ ಜರಾಸಂಧರು ನೀವೆಯಾ? ನಿಮ್ಮಲ್ಲಿ ವಿಷಯವನ್ನು ಮಾತಾಡುವುದಕ್ಕಾಗಿ ಬಂದಿದ್ದೇನೆ. ಹೌದಾ? ಏನು ವಿಷಯ? ಏನು ತಿಳಿದ್ರೆ ನಾನು ಕಳಿಂಗದಿಂದ ಬಂದದ್ದು. ಕಳಿಂಗ? ನನ್ನ ದೊರೆಗಳು ಬಾಲವಂತ ಮಹಾರಾಜರು ಅವರು ನನ್ನ ಕೈಯಲ್ಲಿ ಓಲೆ ಕೊಟ್ಟಿದ್ದಾರೆ. ಓಲೆ? ಹೌದು, ಅದನ್ನು ಕೊಡುವುದಕ್ಕಾಗಿ ನಾನು ಬಂದಿದ್ದೇನೆ. ಓಲೆಕಾರ ನೀನು? ಓಲೆಕಾರ ಕಳಿಂಗ ದೇಶದಿಂದ ಬಂದವು. ಹೌದೌದೌದು. ನಿನ್ನ ಒಡೆಯರು ಬಾಲವಂತರು. ಅವರ ಬಗ್ಗೆ ತಿಳಿದುಕೊಂಡಿದ್ದೆ. ಅದೇ ಅವರ ಕಳಿಸಿ ಅವರ ಆಳು. ಓಲೆ ಕೊಡುವುದಕ್ಕೆ ಬಂದವನಲ್ಲ. ಹೌದೌದು. ಹೆಚ್ಚು ಮಾತನಾಡುವುದು ಬೇಡ 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 ಬೇಡ. ಓಲೆ ಕೊಟ್ಟು ಮೊದಲು ಇಲ್ಲಿಂದ ಹೋದ. ಓಲೆ
ಕೊಟ್ಟು ಹೋಗು. ಮತ್ತೆ ಬಂದ ಕೂಡಲೇ ಕೊಟ್ಟದೆ ಅಂತದ್ದು ಓಲೆ ಅಲ್ವೋ? ಎಲ್ಲಿ? ಆಗ ಬಂದ ಕೂಡಲೇ ಕೊಟ್ಟದ್ದು ಯಾರು ಕೊಟ್ಟದ್ದು? ನಾನು. ಎಲ್ಲಿ? ಇಲ್ಲಿ. ಯಾವಾಗ? ಇವಾಗ. ಹ? ನಿಮಗೆ ನಿನಗೆ ಮರವಿನ ರೋಗ ಉಂಟಾ? ಅಲ್ಲ, ನಿಮಗೆ ಮರೆವಿನ ರೋಗ ಉಂಟಾ? ಯಾಕೆ? ನಾನು ಬಂದ ಕೂಡಲೇ ಓಲೆ ಕೊಟ್ಟಿದ್ದಾರೆ, ಮನೆ ಕೊಡು ತಗೊಳ್ತಾರೆ ಇವರು. ನನಗೆ ಕೈಯಲ್ಲಿ ನೀನು ಓಲೆಯೂ ಕೊಡ್ಲಿಲ್ಲ, ಏನೂ ಕೊಡ್ಲಿಲ್ಲ. ಯಾರು ಸುಳ್ಳು ಹೇಳಬೇಡಿ, ಹ? ಕೊಟ್ಟಿದ್ದಾರೆ ಅಂತ. ನೀನು ಸರಿಯಾಗಿ ನೆನಪು ಮಾಡಿಕೊ. ಈಗ ನೋಡಿ, ವಿಷಯ ನೋಡಿ, ದೊರೆಗಳು ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ಕೊಟ್ಟ ಓಲೆ ನನ್ನ ಕೈಯಲ್ಲಿ ಬೇಕಿತ್ತಲ್ಲ? ಹ. ಇಲ್ಲಲ್ಲ. ಅದು ನಾನು ಆಗಲೇ ಗಮನಿಸಿದ್ದೇನೆ. ಹ. ಯಾಕೆ? ಹ. ನಿನ್ನ ಕೈಯಲ್ಲಿ ಏನೂ ಇರಲಿಲ್ಲ. ಹಾಗಿದ್ರೆ ಕೊಟ್ಟಿದ್ದೇನೆ ಅಂತ ಅರ್ಥ ಅಲ್ವಾ? ಯಾರು ಹೇಳಿದ್ದು? ಸತ್ಯ ಕೊಡ್ಲಿಲ್ಲ. ನಿನ್ನ ಕೈಯಲ್ಲಿ ಇಲ್ಲದ ಮಾತ್ರಕ್ಕೆ ನನಗೆ ಓಲೆ ಕೊಟ್ಟ ಅಲ್ಲ, ಹಾಗಾಗ್ತದೆ. ಸತ್ಯ ಕೊಡ್ಲಿಲ್ಲ. ನೀನು ಮರೆತು ಬಂದಿದ್ಯಾ ಹೇಗೆ? ಅಲ್ಲ, ಮರೆತವಲ್ಲ, ಅಲ್ಲ, ಇಟ್ಕೊಂಡು ಎಲ್ಲಿಯಾದ್ರೂ ಇಟ್ಟುಕೊಂಡಿದ್ಯಾ ಹೇಗೆ? ಹೇಳಲಿಕ್ಕೆ ಆಗುದಿಲ್ಲ ಮರ. ಏನಾದ್ರೂ ಜೋಪಾನ ಮಾಡ ಒಮ್ಮೆ ಇಲ್ಲೆಲ್ಲ ಸಿಕ್ಕಿಸಿಕೊಂಡು ಅಭ್ಯಾಸ ಕೊಟ್ಟಿವು. ಇಲ್ಲೆಲ್ಲ ನೋಡಿ ಅಮ್ಮ, ಒಮ್ಮೆ ಹಿಂದೆ ನೋಡಿ. ಏನು ನಿನ್ನನ್ನು ಸರಿ ಮಾಡ್ಲಿಕ್ಕೆ ನಾನು? ಅಲ್ಲ, ಇಲ್ಲಿ ಸಿಕ್ಕಿಸಿದ್ದೇನೆ ಅಂತ ನೋಡಿ ಅಂತ. ಅಲ್ಲಿ ಯಾರೋ ಸಿಕ್ಕಿಸುದು ನಿನ್ನಪ್ಪ. ಓಲೆ ಏಯ್, ಎಲ್ಲಿ? ಒಬ್ಬರು ಏನನ್ನಾದ್ರೂ ಕೊಟ್ರೆ ಅದನ್ನು ಜಾಗ್ರತೆಯಾಗಿ ಉಳಿಸಿಕೊಂಡು ಯಾರಿಗೆ ಕೊಡಬೇಕು ಅವರಿಗೆ ಸರಿಯಾಗಿ ಕೊಡ್ಬೇಕು. ನೀವು ತಗೊಂಡು ಸಿಕ್ಕಿಸಿ ನನ್ನ ಸೆರಗು ಓಲೆ ಎಲ್ಲಿ ಹೋದಾಗ? ಎಲ್ಲಿ ಹೋಯ್ತು? ಎಲ್ಲಿ ಒಳ್ಳೆ ನಿನ್ನಂತವನ್ನೆಲ್ಲ ಒಂದು ಕೆಲಸಕ್ಕೆ ನಿಯಮಿಸಿ ಕಳಿಸಿದಾನಲ್ಲ, ನೀವು ಕುಳಿತುಕೊಳ್ಳಿ. ಅವನಿಗೆ ತಲೆ ಸರಿ ಉಂಟಾ? ತಲೆ ಸರಿ ಅವರಿಗೆ ಉಂಟು. ಭಾನುವಂತನಿಗೆ ತಲೆ ಬಿಸಿ ಮಾಡಿದ್ರೆ ನೀವು ಕುಳಿತುಕೊಳ್ಳಿ, ನೀವು ಕುಳಿತುಕೊಳ್ಳಿ. ಅಲ್ಲ, ನಿಮಗೆ ಓಲೆ ಯಾಕೆ? ನಿಮಗೆ ಓಲೆ ಯಾಕೆ? ಈಗ ನಿನ್ನ ಒಡೆಯ ನನಗೆ ಕೊಡುವುದಕ್ಕೆ ಕೊಟ್ಟಿದ್ದಾನೆ. ಹೌದೌದೌದೌದು. ನೀನು ಅದನ್ನು ಜೋಪಾನವಾಗಿ ನನಗೆ ತಲುಪಿಸಬೇಕಾ ಬೇಡ? ಅಲ್ಲ, ಬೇಕಿತ್ತು. ಎಲ್ಲಿ ಹೋಯ್? ಈಗ ಇಲ್ಲಲ್ಲ. ಈಗ ನೀನು ಬಂದದ್ದು ಹೇಗೆ? ಅಲ್ಲ, ಬಂದದ್ದು ಬೇರೆ ದಾರಿಯಲ್ಲಿ ಬಂದದ್ದು. ಅಲ್ಲ, ದಾರಿ ಹೌದು. ನೀನು ರಥದಲ್ಲಿ ಬಂದದ್ದು ಅಲ್ಲ, ಕಾಲುದಾರಿಯಾಗಿ. ನಮಗೆ ಅಲ್ಲಿ ರಥ ಕೊಡುವರು ಯಾರಿದ್ದಾರೆ ತೆಗಕ್ಕಲ್ಲ. ನಮಗೆ ವಿಷಯ ಗೊತ್ತಾದ್ರೆ ಸಾಕಾಗಲ್ಲ. ವಿಷಯ ಪತ್ರದಲ್ಲಿರುವ ವಿಷಯ ನನಗೆ ಗೊತ್ತಿರೋ ಓಲೆ ವಿಷಯ ಬೇಡ. ಇದು ಅದನ್ನು ಓದುವುದು, ಇಲ್ಲಿ ಹುಡುಗುದು, ಸಮಯ ಹಾಳು ಮಾಡುದು ಬೇಡ. ವಿಷಯ ಏನು ಅಂತ ಹೇಳಿದ್ರೆ, ಆ ಓಲೆಯಲ್ಲಿ ನಮೂದಿಸಿದ್ದಾರೆ, ನಮ್ಮ ದೊರೆಗಳು ಭಾನುಮಂತರಿಗೆ ಒಬ್ರು ಮಗಳಿದ್ದಾರೆ. ಭಾನುಮತಿ ಅಂತ ಹೆಸರು. ಆಗ್ಲಿ, ರೂಪವತಿ ಹೌದು, ಗುಣವತಿಯು ಮಗಳು ಇದ್ದಾಳೆ ಅಂತ ಆದ ಮೇಲೆ ಒಂದು ಹೆಸರು ಬೇಕೆ. ಅಲ್ಲ, ಅದು ಈಗ ಪ್ರಾಯಕ್ಕೆ ಬಂದಿದ್ದಾರೆ. ಪ್ರಾಯಕ್ಕೆ ಬಂದ್ರೆ ಅವರಿಗೀಗ ಈ ಪ್ರಾಯದಲ್ಲಿ ಮದುವೆ ಮಾಡಬೇಕಾದ ಅಪ್ಪನ ಕರ್ತವ್ಯ ಅಲ್ವಾ? ಆ ಭಾನುಮಂತನಿಗೆ ಮಗಳಿದ್ದಾಳೆ, ಭಾನುಮತಿ ಎಂಬುದಾಗಿ. ಹೌದು. ಅವಳು ಪ್ರಾಯಕ್ಕೆ ಬಂದಿದ್ದಾಳೆ. ಹೌದು. ನಿನ್ನ ಚೇಷ್ಟೆ ಹೆಚ್ಚಾಗಿದೆ. ನಿನಗೆ ಸರಿಯಾದ ಶಾಸ್ತಿ ಮಾಡುವುದಕ್ಕೆ ನನಗೆ ಓಲೆ ಬರುತ್ತದೆ ಹೇಗೆ? ಏನಂತ ಹೇಳ್ತಾರೆ ಇವರು? ನಿಮಗೆ ಎಂತದ ವಿಷಯದಿಂದ ಮಾತಾಡುದು? ನೀನು ಅಲ್ಲಿ ಏನಾದರೂ ತೊಂದರೆ ಕೊಟ್ಟು? ಇಲ್ಲ, ನಾನೇ ಎಂತ ತೊಂದರೆ. ವಾ, ಏನು ಉಂಡ ಮನೆಗೆ ಕಣ್ಣಾಕುವಂತ ಆಲೋಚನೆ ಮಾಡಿದ್ದೀರಾ? ಸ್ವಾಮಿ, ವಿಷಯ ಬೇರೆ ಇದೆ. ಈ ಪ್ರಾಯದಲ್ಲಿ ಅವರಿಗೆ ಮದುವೆ ಮಾಡಬೇಕು ಅಂತ ಒಂದು ಯೋಚನೆ ಮಾಡಿದ್ದಾರೆ. ಅದು ಹೇಗೆ? ಹುಡುಗನನ್ನು ಹುಡುಕಿ ಅಲ್ಲ, ಸ್ವಯಂವರ. ಸ್ವಯಂ ಹುಡುಗಿ ಆಯ್ಕೆ ಮಾಡಿಕೊಡುದು. ಎಲ್ಲ ರಾಜಾದಿ ರಾಜರನ್ನು ಕರೆಸುವುದು, ಯಾರು ಚಂದ ಕಾಣ್ತಾನೋ, ಪರಾಕ್ರಮಿ ಯಾರಿದ್ದಾರೋ ಅವರಿಗೆ ಅವರ ಕೊರಳಿಗೆ ಮಾಲೆ ಹಾಕಿ ಒರೆಸುವುದು ಅಂತ. ಹಾಗಾಗಿ ನನ್ನಂತೆ ಕೆಲವು ಆಳುಗಳೆಲ್ಲ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿದ್ದಾರೆ. ಈಗ ಅರಸ ಮಕ್ಕಳೇ ಆಗಬೇಕು ಅಂತಾದ್ರೆ ನಾನು ಸ್ವಲ್ಪ ಪ್ರಾಯ ಪ್ರಬುದ್ಧ, ಮದುವೆಯಾಗಿದೆ. ಅಲ್ಲ, ಮದುವೆ ಯೋಗ ಯಾರಿಗೆಲ್ಲ ಕೂಡಿ ಬರ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಂದು ವೇಳೆ ಆ ಹುಡುಗಿಗೆ ನೀವೇ ಚಂದ ಕಂಡ್ರೆ ಹೀಗಿರಬಹುದು. ಮದುವೆಯಲ್ಲಿ ಅನೇಕ ಮಂದಿ ರಾಜರಾಜಾದಿಗಳೆಲ್ಲ ಬರ್ತಾರಲ್ಲ, ಅವರು ಎಲ್ಲಿಯಾದ್ರೂ ನಿಯಂತ್ರಣ ತಪ್ಪಿದ್ರೆ ಅವರನ್ನು ನಿಯಂತ್ರಿಸುವುದಕ್ಕೆ ಹಿರಿಯ ತಲೆನಾಲು ಬೇಕು ಎಂಬುದಾಗಿ. ನಿಮ್ಮ ವಿಷಯ ಎಲ್ಲ ನನಗೆ ಗೊತ್ತಿದೆ. ಮಹಾಪರಾಕ್ರಮಿಗಳು ಎಲ್ಲ ವಿಷಯ ಗೊತ್ತಿದೆ. ಹಾಗಾಗಿ ಈ ಭಾನುಮತಿಯ ಸ್ವಯಂವರಕ್ಕೆ ನೀವು ಬರಬೇಕು ಎಂಬುದಾಗಿ ಕೈ ಮುಗಿದು ಕೇಳಿಕೊಳ್ಳುತ್ತಾ ಇದ್ದೇನೆ. ಈಗ ಪತ್ರದಲ್ಲಿರುವ ವಿಷಯ ಅಷ್ಟೇ ಅಲ್ವಾ? ಸ್ವಯಂವರಕ್ಕೆ ಹೇಳಿ ಕಳುಹಿದ್ದಾರೆ ಅಂತ ಆದ ಮೇಲೆ ಬಾರದೆ ಉಳಿಯುವವನ ಸಂತೋಷವಾಯ್ತು. ಹಾಗೆಂದು ನೀನು ಎಷ್ಟು ದಿನ ಆಯ್ತು ಹೊರಟು? 3 ದಿವಸ ಆಯ್ತು. ಊಟ ಮಾಡಿದ್ಯಾ? ಎಲ್ಲಿ? ನಾವೆಲ್ಲ ಬಾಯಾರಿಕೆ ಕುಡಿದ್ವಿ. ನಮ್ಮದೆಲ್ಲ ಮುಗಿಸಿದ ಮೇಲೆ. ಹೌದಾ? ಹೌದೌದು. ಈ ಹೋಗುವಾಗ ದಾರಿ ಖರ್ಚಿಗೆ ಏನಾದ್ರು ತಗೊಳ್ಳುದು? ದಾರಿ ಖರ್ಚಿಗೆ ಬೇಡ ಅಂತ ಹೇಳುದು. ನೀವು ಒತ್ತಾಯದಲ್ಲಿ ಕೊಡ್ತೀರಿ ಅಂದ್ರೆ ಹಿಡ್ಕೊಂಡೇ ಹೋಗುದು. ಈಗ ಮೊದಲು ಒಳಗೆ ಹೋಗಿ ಪಾನಕ ಉಂಟು, ಪಾನಕ ಚೆನ್ನಾಗಿ ಕುಡಿ. ಆಗಲಿ. ಆಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಊಟದ ವ್ಯವಸ್ಥೆ ಉಂಟು. ಊಟ ಉಂಟಾ? ಅದನ್ನು ಮಾಡಿ ಹೋಗ್ತೇನೆ. ಹೌದಾ? ಹೌದು. ಆಮೇಲೆ
ಹೋಗುವಾಗ ಹಾಗೆ ಹೋಗ್ಬೇಕು. ಮತ್ತೆ ನಮ್ಮ ಭಂಡಾರಿಗಳನ್ನು ಕಂಡು ಹೋಗ್ಬೇಕು. ಖರ್ಚಿಗೆ ಕೊಡ್ತಾರ? ಹೌದು. ಆಗ್ಲಿ, ಸಂತೋಷ. ಆಗಲಿ, ಹಾ. ಹೋಗಿ ಬಾ. ಹಾ. ಮದುವೆ ಮಂಟಪದ ನಾವು ಅಲ್ಲಿ ಭೇಟಿ ಆಗೋಣ. ಆಗ್ಲಿ. ನಮಸ್ಕಾರ. ಕಳಿಕಾಧಿಪತಿಯಾದಂತಹ ಪಾರ್ವತ ನಡೆಸುವಂತಹ ಸ್ವಯಂವರಕ್ಕೆ ನಮ್ಮ ಬರೋಳಾಗಬೇಕು ಎಂಬುದಾಗಿ ನಿರೀಕ್ಷೆಯಿಂದ ಕಾತರದಿಂದ ಕಾಯುತ್ತಾ ಇರಬಹುದು. ಅದಕ್ಕಾಗಿ ಪತ್ರದ ಒಕ್ಕರ ಇಲ್ಲದಿದ್ದರೂ ಆ ಕಡೆಗೆ ಹೊರಡುವ ಸಿದ್ಧತೆ ಇದ್ದೇನೆ. ಆದಷ್ಟು ಶೀಘ್ರದಿಂದ ನಮ್ಮ ಪರಿವಾರದವರನ್ನೆಲ್ಲ ಸೇರಿಸಿಕೊಂಡು ಕಳಿಗದತ್ತ ತೊಂದರೆ ಏನಿಲ್ಲ. ದೊರೆಗಳು ನನ್ನಲ್ಲಿ ಹೇಳಿದ್ದು ಎಲ್ಲ ವ್ಯವಸ್ಥೆ ನಿನ್ನ ಮುಖಾಂತರ ಆಗಬೇಕು ಅಂತ. 3 ಉದ್ಯೋಗ ಕೊಟ್ಟಿದ್ದಾರೆ: ಉಪಚಾರಕ, ಪರಿಚಾರಕ, ಸಂದೇಹ ನಿವಾರಕ. ಸಂದೇಹ ಬಂದ್ರೆ, ಸಂಶಯ ಬಂದ್ರೆ ಅದನ್ನು ನಾನು ಬೇಸರ ಆಗುವುದು ನನಗೆ ಅದಲ್ಲ ಸ್ವಾಮಿ. ನಾನು ಒಬ್ಬ 3 ಖಾತೆಯನ್ನು ನಿಭಾಯಿಸ್ತಾ ಇದ್ದೇನೆ. ಒಬ್ಬೊಬ್ಬರಿಗೆ ಒಂದೊಂದು ಖಾತೆ ಕೊಟ್ಟು ಅದನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡಿ, ಸರಿಯಾಗಿ ಚಪ್ಪರ ಹಾಕಲಿಲ್ಲ. ಕೆಲವರಿಗೆ ಆಸನ ಅಸ್ತವ್ಯಸ್ತ ಆಸನ. ಇದು ನಾನು ಒಬ್ಬನೇ ಸಾಯಬೇಕಾ? ಯಾವ್ದು ನೋಡಿ, ತಿಂಗಳು ಪೂರ್ತಿ ಆಗ್ಲಿಕ್ಕಿಲ್ಲ, ಬೇಗ ಬರ್ತಾರೆ ಮನವಿ ಇಟ್ಕೊಂಡು. ನನ್ನದು ಇಷ್ಟು ಹಾಜರಿ, ಇಷ್ಟು ಕೊಡಿ ಅಂತ. ನೋಡಿ, ಇದನ್ನೆಲ್ಲ ಸ್ವಚ್ಛಗೊಳಿಸಲಿಕ್ಕೆ ನಾನು ಆಗಬೇಕಾ? ಈ ಕಂಬಗಳನ್ನೆಲ್ಲ ಹೊರಿಸಲಿಕ್ಕೆ ಇವರಿಗೆ ಏನಾಯ್ತು ನೋಡಿ, ಇದೆಲ್ಲ ಹಳೆ ಕಂಬಗಳು, ಗಟ್ಟಿ ಕಂಬಗಳು. ಧೂಳು ಹಿಡಿದು ಹೀಗಾಗಿ ಫಳ 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 ಹೊಳಿತಾ ಉಂಟು ನೋಡಿ. ಈ ಧೂಳು ಒರೆಸುವುದಕ್ಕೆ ನಾನು ಆಗ್ಬೇಕು ಅಂತ ಹೇಳಿದ್ರೆ ಎಲ್ಲ ಕೆಲಸ ನೋಡಿ, ಬೆಳಕು ಸ್ವಲ್ಪ ಇದು ಪ್ರಕಾಶ ಕಾಣುವುದಿಲ್ಲ. ಸ್ವಲ್ಪ ಧೂಳಿ ನೋಡಿ ಈಗ ಹೊಳೆಯುವುದು. ಇದೆಲ್ಲ ಹಳೇ ಕಂಬಗಳು ನೋಡಿ, ಎಲ್ಲ ಧೂಳು ಹಿಡಿದು ಹೀಗಾಗಿ ನೋಡಿ. ಇದು ಹೊಸ ಕಂಬ, ಗಟ್ಟಿ ಕಂಬ. ಬಂದವರಿಗೆಲ್ಲ ವ್ಯವಸ್ಥೆ ಆಗಿದೆ. ಇನ್ನು ಯಾರೇ ಬಂದರೂ ಕೂಡ ಅವರನ್ನು ಕುಳಿತುಕೊಳ್ಳಿಸುವುದು, ಉಪಚಾರ ನಡೆಸುವುದು. ಯಾರು ಅವರೇ. ಇದು ಅಲ್ಲಿ ಪತ್ರ ಇಲ್ಲದೆ ನಾನು ಒಡಚಾಡಿದ್ದು. ನಮಸ್ಕಾರ. ಇದು ನಾನು ನೋಡಿ, ಅಲ್ಲಿ ನಿಮ್ಮ ಊರಿಗೆ ಬಂದದ್ದು ನಾನು. ಹೌದು, ಓಲೆ ಇಲ್ಲದ ಹುಡುಕಿ ಅಲ್ಲ. ನಮಸ್ಕಾರ ಕೊಡುವಾಗ ಇಷ್ಟು ದೊಡ್ಡ ನಮಸ್ಕಾರ ಕೊಟ್ರೆ ಹೆದರಿಕೆ ಆಗುದು. ಅಲ್ಲ, ಹೆದರಿಕಲ್ಲ, ನಿಮಗೆ ಕೇಳ್ತದ ಇಲ್ವತ್ತ ಯಾರಿಗೂ ಗೊತ್ತು. ಹಾಗೆ ಗಟ್ಟಿಯಾಗಿ ಹೇಳ್ಬಿಟ್ಟವು. ಸ್ವಾಮಿ, ಬಂದದ್ದು ಬಹಳ ಸಂತೋಷವಾಯಿತು. ಈ ಕಾರ್ಯಕ್ರಮದಲ್ಲಿ ನಿಮ್ಮ ಪಾತ್ರವನ್ನೆಲ್ಲ ಮುಖ್ಯವಾಗಿ ಪ್ರತ್ಯೇಕವಾಗಿ ಕಾಣಬೇಕು. ನೀವು ನಿಂತು ತಡೆಯುವುದಲ್ಲ, ನೀವು ಕುಳಿತುಕೊಳ್ಳುವುದಕ್ಕನ್ನು ಎಲ್ಲಿದೆ ನೋಡಿ, ಅದು ದೊಡ್ಡ ವ್ಯವಸ್ಥೆ ಮಾಡೋದು. ನೀವು ಇಲ್ಲಿ ಕುಳಿತುಕೊಳ್ಬೇಕು. ಇಲ್ಲಿ ಕುಳಿತುಕೊಂಡ್ರೆ ಎಲ್ಲ ಇದು ಎಲ್ಲ ಕುಳಿತುಕೊಳ್ಳಿ. ಸ್ವಲ್ಪ ಆರಾಮದಲ್ಲಿ ಇರಲಿ. ಕಾರ್ಯಕ್ರಮ ಯಾರು? ಗೌರವೇಶ್ವರು. ಗುರುಕುಲ ಹಾ, ನೀವು ಯಜಮಾನರು ಗುರುಕುಲ ಚೂಡಾಮಣಿ ಗೊತ್ತಾಗಿದೆ. ನಿಮ್ಮ ಆಗಮಿಸಿ ಬಹಳ ಸಂತೋಷವಾಯಿತು. ಇದಿರಾಗಿ ಕುಳಿತುಕೊಳ್ಬೇಕು ನಾನು. ಬನ್ನಿ,
ನಮಸ್ಕಾರ. ನೀವು ಕರ್ಣ ಅಲ್ಲ? ನೀವು ದೂರಶೇಷನ್ ಅಲ್ಲ? ನೀವು ನೋಡಿ ಇಲ್ಲಿ ಬನ್ನಿ. ನೀವು ಅವರ ಜೊತೆಯಲ್ಲಿ ಬಂದವರು ಇಲ್ಲೇ ಕುಳಿತುಕೊಳ್ಳಿ. ಏ ದೂತ ವಾ. ಇಲ್ಲಿ ಬಾರ. ಇದಕ್ಕಿಂತ ದೊಡ್ಡದಿಲ್ವೇನ ಈಗ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ ಸುಧಾರಿಸಿ ಬಿಡಿ. ಆಯ್ತು ನಮ್ಮ ಮನೆ ಕಾರ್ಯಕ್ರಮ ಅರಸರು ಬರ್ತಾ ಇದ್ದಾರಾ? ಎಲ್ಲರೂ ಬಂದಿದ್ದಾರಾ? ಬರ್ತಾ ಇದ್ದಾರೆ. ಎಲ್ಲರೂ ಸರಿಯಾಗಿ ವಿಚಾರಣೆ ಮಾಡಿದ್ದೆಲ್ಲ ನೀನು? ನನಗೊಂದು ಉದ್ಯೋಗ ಕೊಟ್ಟ ಮೇಲೆ ಅದನ್ನು ನಿಭಾಯಿಸುವುದಕ್ಕೆ ನನಗೆ ನಿಷ್ಠಾವಂತ ಸೇವಕ ನೀನೇ. ಅದಕ್ಕಾಗಿ ಹೆಚ್ಚಿನ ಜವಾಬ್ದಾರಿ ನಿನಗೆ ಆಯ್ತು. ಬಂದವರು ಬರ್ತಾ ಇದ್ದಾರೆ. ಹೌದು, ಈಗ ಮುಹೂರ್ತ ಸಮೀಪಿಸ್ತಾ ಉಂಟು. ಹೌದು, ಮಕ್ಕಳು ಬರ್ಲಿ. ಮಗನೇ ಈಗ ಬಾ. ಹೇಳು ಮಗಳೇ, ನೋಡಿದ್ಯಾ ಈ ಸಭೆಯಲ್ಲಿ ಎಷ್ಟೋ ಅರಸು ಮಹಾರಾಜರೆಲ್ಲರೂ ಸೇರಿದ್ದಾರೆ. ಒಬ್ಬರಿಗಿಂತ ಒಬ್ಬರು ರೂಪವಂತರೇ ಆಗಿದ್ದಾರೆ, ಹಾಗೆ ಗುಣವಂತರೂ ಆಗಿದ್ದಾರೆ. ನೋಡು, ಯೋಗ್ಯ ವರ ನಿನಗೆ ಯಾರು ಆದೀತು ಅಂತ ಯೋಚನೆ ಮಾಡಿ ಅವರ ಕೊರಳಿಗೆ ಹೂವಿನ ಹಾರವನ್ನು ಹಾಕಿ ಒರೆಸು. ನಿನ್ನ ಪಾಲಿಗೆ ಜಯಲಕ್ಷ್ಮಿ ಒದಗಿ ಬಂದ. ಆದ್ರೆ ಅರಸರ ಪರಿಚಯ ನನಗೆ ದೂತ ನೋಡು, ಕೆಲವೊಂದು ಮಾತ್ರ ನನಗೆ ಪರಿಚಯ ಇದೆ. ಮಗಳಲ್ಲಿ ಮಾತನಾಡುವಾಗ ಕೆಲವು ವಿಷಯ ಎಲ್ಲ ಯೋಚನೆ ಆಗುದಿಲ್ಲ. ಕೆಲವರ ಪರಿಚಯ ನನಗಿದೆ, ಆದ್ರೆ ಎಲ್ಲ ಅರಸರ ಪರಿಚಯ ನಿನಗೆ ತಾನೆ. ನೋಡು, ಮಗಳಿಗೆ ಯಾರ್ದು ಪರಿಚಯ ಇಲ್ಲ. ಸರಿಯಾಗಿ ಎಲ್ಲ ಅರಸರ ಪರಿಚಯ ಮಾಡಿಕೊಡ್ಬೇಕಂತ ಜವಾಬ್ದಾರಿ. ನೀವು ಕುಳಿತುಕೊಳ್ಳಿ, ಹೆಚ್ಚು ಮಾತಾಡಬಾರ್ದು ನೀವೆಲ್ಲ. ಸುಧಾರಿಕೆ ಹೌದಮ್ಮ, ಸರಿಯಾದ ವ್ಯವಸ್ಥೆಯಲ್ಲಿ ಒಳ್ಳೆ ರೀತಿಯಲ್ಲಿ ಪರಿಚಯ ಮಾಡಿಕೊಳ್ಬೇಕು. ಖಂಡಿತ. ಹೀಗೆ ಬರಪ್ಪ. ಆಗಲಮ್ಮ, ಮುಂದೆ ಹೋಗುವ. ನೋಡಿ, ಹೀಗೆ ಬನ್ನಿ. ಹೀಗೆ ನೋಡಿ. ಓ, ಇನ್ನೊಬ್ಬರು ಕುಳಿತಿದ್ದಾರಲ್ಲ, ಇಲ್ಲಿ ನಾವು ಪ್ರಥಮದಿಂದ ಪ್ರಾರಂಭ ಮಾಡುವ. ಇವರು ಯಾರು ಅಂತ ಗೊತ್ತಿಲ್ಲ. ಅವರಲ್ಲಿ ಯಾಕೆಂತ ಹೇಳಿದ್ರೆ ಅವರ ಊರಿಗೆ ನಾನು ಹೋಗಿಲ್ಲ. ನಾನು ಬೇರೆ ಕಡೆ ಎಲ್ಲ ತಿರುಗಾಟ ಮಾಡಿದ್ದು. ನಮಸ್ಕಾರ. ಪ್ರತಿ ನಮಸ್ಕಾರ. ನೀವು ಊರು ಯಾವುದು ಸ್ವಾಮಿ? ನನ್ನ ಊರು ಬರ್ಬರ. ಬಾರಬಾರ್ದು ಅಲ್ಲಿ ಹಾಗಲ್ಲ, ಬರ್ಬರ. ನಿಮ್ಮ ಹೆಸರು? ಚಂದ್ರಸೇನ. ಅಮ್ಮ, ಇವರು ಬರ್ಬರ ದೇಶ ಚಂದ್ರಸೇನ ಎಂಬುದಾಗಿ ಹೆಸರು. ನೋಡಿ, ಒಂದು ಮುಖದ ವರ್ಚಸ್ಸು ನೋಡಿ ಅಮ್ಮ. ಎಂತ ನೋಡಿ ನೋಡಿ ನೋಡಿ, ಒಂದು ಕಣ್ಣು ಮುಚ್ಚಿದ ಮನ ನೋಡಿ. ನಿಮ್ಮ ಮೇಲೆ ಮನಸ್ಸಾಗಿದೆ ಅಂತ ಕಾಣ್ತದೆ. ಹೇಗೆ ಆಗ್ಬಹುದಮ್ಮ ಅವರು? ಅವರಿಗೆ ಮನಸ್ಸಾದ್ರು ನನಗಾಗ್ಲಿಕ್ಕಿಲ್ಲ. ನೀವು ಸ್ವಲ್ಪ ಮುಂದೆ ಬನ್ನಿ ಅಮ್ಮ. ನೋಡಿ, ಇಲ್ಲಿ ನೋಡಿ. ಇವರದ್ದು ಗೊತ್ತಿಲ್ಲ ಯಾರು ಅಂತ. ನಮಸ್ಕಾರ. ಪ್ರತಿ ನಮಸ್ಕಾರ. ಇದು ನೀವು ಯಾವ ದೇಶದಿಂದ ಬಂದವರು? ವೀರಸೇನ. ವೀರಸೇನ ಹೆಸರ? ವೀರಸೇನ ಹೆಸರು. ಊರು ಯಾವುದು? ಕಾಶ್ಮೀರ. ಕಾಶ್ಮೀರ ಬಂದದ? ಹೌದು. ಈಗ ಕಾಶ್ಮೀರದ ಪರಿಸ್ಥಿತಿ ಹೇಗೆ ಉಂಟು? ಅಧಿಕಾರ ಬಂದ ಮೇಲೆ ಒಳ್ಳೇದಾಗಿದೆ. ಅದು ಬೇಕಾದ ಕೊಳ್ಳಿ. ನೀವು ಅಧಿಕಾರ ವಹಿಸಿಕೊಂಡ ಮೇಲೆ ಸ್ವಲ್ಪ ಶಾಂತಿಗೆ ಬಂದದ್ದು ಅಂತ ಕಾಣ್ತದೆ. ಆಗ ಸಂತೋಷವಾಯಿತು. ಇವರ ಎಲ್ಲ ಎಂತ ಸಮಸ್ಯೆ ಇದ್ರು, ಎಂತ ಕ್ರಾಂತಿ ಇದ್ರು ಇವರು ಶಾಂತಿ ಮಾಡ್ತಾರೆ. ಅಲ್ಲಿ ಸ್ವಲ್ಪ ಚಳಿ ಪ್ರದೇಶ ನೋಡಿ. ಮುಂದೆ ನೋಡಿ. ಹೌದು, ಸಣ್ಣ ಪ್ರಾಯ. ಸ್ವಯಂವರಕ್ಕೆ ಬಂದದ್ದು. ಹೌದೌದು, ಅದು ಸಣ್ಣ ಪ್ರಾಯದ ಮದುವೆ ಆಗುವ ಪ್ರಾಯ
ಆಗಿದೆ, ನೋಡುದಕ್ಕೆ ಮಾತ್ರ ಹಾಗೆ. ನೋಡುವ ಸ್ವರದಲ್ಲಿ ಗೊತ್ತಾಗ್ತದೆ. ಹೌದು. ನಮಸ್ಕಾರ. ಸ್ವರ ನೋಡಿ ಹೇಗುಂಟುಂತ. ಸ್ವಾಮಿ, ನಿಮ್ಮ ಊರು ಯಾವುದು? ಕುಂತಳ. ಉಂತಾಳ. ಉಂಟಾಳ. ನಿಮ್ಮ ಹೆಸರು? ಸೂರ್ಯಸೇನ. ಅಪ್ಪ, ಸೂರ್ಯ ಅಂತ ತೇಜ ಇವರ ಮುಖದಲ್ಲಿ ಇದೆ. ನೋಡಿ, ಸ್ವರ ಕೇಳಿ ಗೊತ್ತಾಯ್ತೇನಂತ. ಗೊತ್ತಾಯ್ತು. ಆದ್ರೆ ಇಲ್ಲ, ಬೇಡ. ನಿಮಗೆ ಯಾರಮ್ಮ ಮನಸ್ಸಾಗೋದು ಇವತ್ತೆ? ಇಷ್ಟು ಚಂದ ಇದ್ದಾರೆ. ಇಷ್ಟೇ ಮಂದಿ ಇರುವುದಾ? ಅಲ್ಲ, ಮುಂದೆ ಇದ್ದಾರೆ. ನೋಡೋಣ. ಸ್ವಲ್ಪ ಮುಂದೆ ಬನ್ನಿ. ಹಿಂದಿನ ಕಿರೀಟ ದೊಡ್ಡ ಕಾಣ್ತಾ ಉಂಟು. ಮುಂದಿನೂ ದೊಡ್ಡದಿದೆ. ಹೌದೌದು. ಮುಖ ನೋಡಿ ಒಮ್ಮೆ ಹೇಗೆ ಉಂಟು ಅಂತ. ಇದು ಏನ? ಎಂತದ್ದು? ತಟ್ಟಿರಾಯ ಅಂತ ಗ್ರಹಿಸಿದ್ದೀರಿ. ಒಂದು ನಾಡಿನ ದೊರೆ ಇವರು. ಗಿರಿವ್ರಜದ ಪಟ್ಟಣಾಧಿಕಾರಿಯವರು. ಗಿರಿವ್ರಜದ ಪಟ್ಟಣದ ಅಧಿಕಾರಿ ಜರಾಸಂಧ ಮಾಗಧರು ಎಂಬುದಾಗಿ ಇವರ ಹೆಸರು. ಅಮ್ಮ, ಹೌದು, ಮಹಾಪರಾಕ್ರಮಿಗಳು. ಊರನ್ನು ಅವರು ದಿಗ್ವಿಜಯಕ್ಕೆ ಹೋಗಿದ್ದಾರೆ. ಹಾಗಲ್ಲೋ, ಊರೂರು ಸುತ್ತು ದಿಗ್ವಿಜಯಕ್ಕಾಗಿ ಹೋಗಿ ಅನೇಕ ಧರಣಿಪರ ದರ್ಪವನ್ನು ಅಡಗಿಸಿದ್ದಾರೆ. ಮಹಾಪರಾಕ್ರಮಿಯಾಗಿ ಬೆಳೆದಿದ್ದಾರೆ. ಹೋದಲ್ಲಿ ಊರಿದ್ದಾರೆ, ಹೋದಲ್ಲಿ ಹಾರಿಸಿದ್ದಾರೆ ಧ್ವಜವನ್ನು. ಅಷ್ಟೇ ಅಲ್ಲ, ಇನ್ನು ಅವರಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ, ಅವರಲ್ಲಿ 3 ಖಂಡ ಉಂಟು. ಕೆಲಸ ಏನು? ಅಲ್ಲ, ದೊರೆ 3 ಖಂಡ ಉಂಟು. ನನ್ನ ಮನೆ ಹೋಗುವ ಇವರಲ್ಲಿಗೆ ನಾನು ಹೋದ್ದು 3 ಖಂಡ ದಾಟಿಯೇ ಹೋದದ್ದು. ಮೇಲಿನ ಖಂಡದಲ್ಲಿ ಅಡಿಕೆ ತೋಟ ಇಟ್ಟು ಅಡಿಕೆ ಕೃಷಿ ಮಾಡಿದ್ದಾರೆ. ಮತ್ತೆ ಕೆಳಗಿನ ತೋಟ ತರಕಾರಿ ಮಾಡಿದ್ದಾರೆ. ಮಧ್ಯ ಖಂಡ ಉಂಟಾ, ಖಾಲಿ ಬಿಟ್ಟಿದ್ದಾರೆ, ನೀರಿಲ್ಲ. ಹಾಗೆ ವಿಶೇಷವಾಗಿ ಸ್ವಾಮಿ, ನಿಮ್ಮಲ್ಲಿ 3 ಖಂಡ. ಯಾರು ಹೇಳಿದ್ದು? ಖಂಡ ಅಲ್ಲ, ಖಂಡ. ಖಂಡ ಇಲ್ಲ. ಖಂಡ ನಿಲ್ಲದು. 3 ಖಂಡವನ್ನು ಗೆದ್ದವರು. 3 ಖಂಡವನ್ನು ಗೆದ್ದವರು. ನಾನು 3 ಖಂಡ ದಾಟಿ ಬಂದ ಖಂಡ ದುಡಿಯುವ ಖಂಡ ಅಲ್ಲ, ಕೃಷಿ ಮಾಡುವ ಖಂಡ ಅಲ್ಲ. ಆ 3 ಖಂಡವನ್ನು ಗೆದ್ದವರು ಇವರು. ಹಾಗಾಗಿ ಇವರು ಅವರ ಯೋಗ್ಯತೆಗೆ ಪ್ರಣಾಮವನ್ನು ಸಲ್ಲಿಸುತ್ತಾ ಇದ್ದೇನೆ. ಹಾಗೆಂದು ಬೇಡ. ಮೊದಲೇ ಹೇಳಿದ್ದೇನೆ, ನಾನು ಮದುವೆ ಆಗುವುದಕ್ಕೆ ಬರುವುದು. ಅದು ಹೌದು, ಅಲ್ಲಿ ಹೇಳಿದ್ದಾರೆ ಇವರು. ಎಲ್ಲಿಯಾದ್ರು ಕಾರ್ಯಕ್ರಮ ಅದು ಹತ್ತಿರ ಒಂದು ಆಶೀರ್ವಾದ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಬರ್ತೇನೆ ಅಂತ. ಆದ್ರೆ ಅವರು ಬೇಡ ಅಂತ ಆಯ್ತು. ಅಮ್ಮ, ಆ ಕಡೆ ದೃಷ್ಟಿಯನ್ನು ಹರಿಸಿ ಎದುರಾಗಿ ಕುಳಿತುಕೊಂಡಿದ್ದಾರೆ. ಕಾಲು ಮೇಲೆ ಹಾಕಿ ಕುಳಿತುಕೊಂಡ ಅವರು ಕುಳಿತಂತ ಟಿವಿಯನ್ನು ನೋಡಿ ಅವರು ಗುರುಕುಲ ಚೂಡಾಮಣಿ ಹಲಸಿನಪುರದ ಹಸ್ತಿನಾವತಿಯ ಅಧಿಕಾರಿ ಯಾರು? ಕೌರವೇಶ್ವರ ಎಂಬುದಾಗಿ ಜಗತ್ತೇನು ಪಡೆದವರಮ್ಮ ಅವರು. ದುರ್ಯೋಧನ ದಾಟಲು ಶಿರವ ಜಪ್ಪಿದ ತೆರಳಾಯಿತು ಅಭಿಮಾನ ಧನರಿಂಗೆ ಬೆರಳ ಸಂಕೇತದಲ್ಲಿ ಹುಡುಗಿಯಲ್ಲೂ ಸಭೆಯಿಂದ ಎಳೆದುಕೊಂಡು ಹೋಗಿದ್ದಾರಲ್ಲ, ಇದನ್ನು ತಿಳಿದು ನಾವು ಸುಮ್ಮನಿರುವುದಲ್ಲ.
ಹೇಳಿದ್ದಲ್ಲ. ಮತ್ತೆ ವೀರ, ಆ, ನೀನು ಶೂರ ಹೌದು. ಹೌದಾ? ಯಾವುದರಲ್ಲಿ ಆ, ಕೈಯಲ್ಲಿ ಕೈದುಗಳನ್ನು ಹಿಡಿದು ಹೋರಾಟ ಮಾಡುವುದರಲ್ಲಿ ಆ, ನೀನು ಕದನ ಕಲಿಯೇ ಇದ್ದಿ. ಅಂದ್ರೆ ನಮ್ಮ ಬಗ್ಗೆ ತಿಳಿದುಕೊಂಡಿಲ್ಲ ನೀನು. ಈಗ ನೀನು ಯುದ್ಧದಲ್ಲಿ ಸೋತೆ ಎಂಬುದಾಗಿ ಒಪ್ಪಿಕೊಂಡಿದ್ದೀಯಾ? ಸೋತದ್ದಲ್ಲೂ ಮತ್ತೆ ನಮ್ಮದಾದಂತಹ ಆ, ಮಲ್ಲ ಯುದ್ಧ, ಆ, ಇದರ ಮೂಲಕವಾಗಿ ನನ್ನನ್ನು ಸೋಲಿಸಿದೆ ಅಂತ ಆದ್ರೆ ನೀನು ವೀರ ಅಂತ ಒಪ್ಪಿಕೊಳ್ತೇನೆ. ಹೌದಾ? ಕೇವಲ ಇದು. ಕೇವಲ ಬಿಲ್ಲು ವಿದ್ಯೆಯಲ್ಲಿ ಅಲ್ಲ, ಮಲ್ಲ ಯುದ್ಧದಲ್ಲಿ ಪ್ರವೀಣನೆಂಬುದಾಗಿ ತೋರಿಸಿಕೊಟ್ಟಿದ್ದೇನೆ. ಮೆಚ್ಚಿದರವೇ ವೀರ ನಿನ್ನ ಸಾಹಸಕ್ಕೆ ಮಚ್ಚರ ಬಿಡಿಸಿಲ್ಲ ಕೆಳಯ ಗುಣಕ್ಕೆ ಸಚ್ಚಿನ ಕಣವೆಂದ ಸೂರ್ಯ ಸಮರವ ಮೆಚ್ಚಿನ ಮನೆಗೆ ಆದಿನಿಲ್ಲವ. ಅಯ್ಯ ಕೊಲ್ಲ, ಏನು ನಿನ್ನದೊಂದು ಬಲ ಪರೀಕ್ಷೆ. ಮಾಡಿದ್ದ? ಮಾನವರ ಮುಂದೆಯೂ ಹಾ, ಸೆಟೆದು ನಿಂತು ಮಾತನಾಡುವಂತಹ ಹಾ, ಅಧಿಕಾರದಿಂದ ಹಾ. ಮಾತನಾಡಿಸಿದವ ನೀನು. ಓಹೋ, ನಿನ್ನ ಬಲುವ ಏನು ಎಂಬುದನ್ನು ಹ್ಮ್, ಯುದ್ಧ ವಿದ್ಯೆಯಲ್ಲಿ ಕಂಡುಕೊಂಡವ. ಓಹೋ, ಕೈದುಗಳನ್ನು ಹಿಡಿದು ಹೋರಾಟವನ್ನು ಮಾಡಿ ಹಾ, ನನಗೆ ಸೋಲಂತ ಬರುವ ಹಾಗೆ ಮಾಡಿದವ. ಹಾ, ಹಾಗೆಂದು ಸೋಲೊಪ್ಪಿದ್ದೀನಿ. ನಮ್ಮದಾದಂತಹ ಮಲ್ಲ ಯುದ್ಧದಲ್ಲಿ ಹಾ, ನಿನಗೆಷ್ಟು ಪ್ರಾವೀಣ್ಯತೆ ಉಂಟು ಎಂಬ ಹಾಗೆ ಹಾ, ಪರೀಕ್ಷೆ ಮಾಡುವುದಕ್ಕಾಗಿ ಮಲ್ಲ ಯುದ್ಧಕ್ಕೆ ಆಹ್ವಾನವನ್ನು ಕೊಟ್ಟದ್ದು. ಓಹೋ, ಶಹಬಾಸ್, ಸರಿ. ನೀನು ವೀರರೇ ಇದ್ದೀಯ. ಹಾ, ಇಂತಹ ವೀರ ಹುಡುಗರೆಲ್ಲ ಹಾ. ನಮ್ಮ ಜೊತೆಗೆ ಬೇಕು. ಅದಕ್ಕೆ ನಿಮ್ಮ ಜೊತೆಯಲ್ಲಿ ಆ, ನಮಗೇನು ಬೇರೆ ಕೆಲಸ ಇಲ್ವಾ? ಹಸ್ತಿನಾವತಿಯವರು ನಮ್ಮನ್ನು ಓಲೈಸಿಕೊಂಡೇ ಇದ್ದಾರೆ. ಅದು ಗೊತ್ತಿದೆ ನನಗೆ. ಹಾಗಿರುವಾಗ ಹಾ. ನೀನೊಬ್ಬ ಇತ್ತೀಚೆಗೆ ಸೇರಿಕೊಂಡವ. ಹಾ, ನಮಗೆ ನಿನ್ನ ಸತ್ಯವು ಇದ್ರೆ ಒಳಿತಲ್ವೇ? ಇದ್ರೆ? ನಮ್ಮ ಬಲ ಹೆಚ್ಚಾಗ್ತದೆ, ಓಹೋ, ನಿಮ್ಮ ಬಲವು ಹೆಚ್ಚಾಗ್ತದೆ. ಹ್ಮ್, ಆದ್ದರಿಂದ ಏನು? ನಿನ್ನದಾದಂತಹ ಪೌರುಷಕ್ಕೆ ಮೆಚ್ಚಿದಂತಹ ನಾನು ವಶಪಡಿಸಿಕೊಂಡಂತಹ ಹಾ. ಮಾಲಿನಿಪುರವನ್ನು ನಿನಗಿತ್ತಿದೆ. ಇದು ಬಾಯಿ ಮಾತಲ್ಲಿ ಹೇಳುವುದಾ? ಬಾಯಿ ಮಾತಲ್ಲ, ಮತ್ತೆ ವಾಗ್ದಾನದ ಮೂಲಕ ಕೊಡುವುದಿದೆ. ಈಗ ಮಾಲಿನಿಪುರ ನಿನಗೆ ಕೊಟ್ಟಿದ್ದೇನೆ. ಈಗ ಬಾಲಿನಿಪುರ ನನಗೆ, ಕೌರವರಿಗೂ ಹಾ. ನಮಗೂ ವೈರತ್ವ ಇಲ್ಲ. ಇನ್ನು ಮಿತ್ರತ್ವ ಎಂಬುದು. ಹೌದು. ಈಗ ಆಲಿಂಗನ, ಬಾಣ ಆಲಿಂಗನ. ಇನ್ನು ಮುಂದೆ ವೈರ ಇಲ್ಲ. ವೈರ ಇಲ್ಲ. ಒಂದು ಸತ್ಯ ವಿಚಾರವನ್ನು ಹೇಳುತ್ತೇನೆ. ಏನು? ಈ ತರುಣಿಯನ್ನು ನಾನು ಹಾ. ಸೆಳೆದೊಯ್ದದ್ದು ಹೌದು, ಹಾ. ನನಗಾಗಿ ಅಲ್ಲ, ಹಾ. ನನ್ನ ಪ್ರಾಣ ಸಹಿತ ಅಂತಹ ಕೌರವೇಶ್ವರನಿಗೆ ಬೇಕಾಗಿ ಈ ಕಾರ್ಯವನ್ನು ಮಾಡಿದ್ದೇನೆ. ಹಾ. ಹುಡುಗಿಯನ್ನು ಹೆತ್ತ ಅಪ್ಪನಲ್ಲಿದ ಓಡಿ ಹೋಗಿದ್ದೇನೆ. ಹಾ. ಮುಂದೆ ಏನು ಮಾಡಬೇಕು ಅಂತ ಹೇಳುವ ವಿಚಾರಣೆಯನ್ನು ಮಾಡುವ ಗೊಡವೇ ಇಲ್ಲದೆ ಓಡಿ ಅದು ಹೋಗಿದ್ದಾನೆ. ಬಂದ್ರ ಪರಿಣಾಮ ಪರಿಹಾರ ಸಿಗ್ಲಿಕ್ಕಿಲ್ಲ. ನಾನಿರುತ್ತಾ ಹಾ. ಇಂತಹ ಕಾರ್ಯ ಆಗುವುದನ್ನು ತಡೆದಿದ್ದೇನೆ. ಆದಿತ್ತು. ನಾವು ಸುಮ್ಮನೆ ಜಗಳ ಹಾಗಾದ್ರೆ ಇಲ್ಲಿ ಯಾಕೆ? ಹಾ. ತೆರಳುವ. ತೆರಳು.
ನೋಡಿದಾಗ ಮನಸ್ಸಿಗಾಗುವ ಆನಂದ ಅಷ್ಟಿಷ್ಟಲ್ಲ. ಗೊತ್ತಾಗ್ತಾ ಬಂತು. ಕತ್ತಲಾಗ್ತದೆ ಈಗ. ಅಂಗದೇಶವನ್ನು ಸೇರಿ ಅಂಗದೇಶ. ಹೌದು. ನೀನು ಸುಮ್ಮನೆ ಕೂತ್ಕೋ. ನಾಳೆ ಬೆಳಿಗ್ಗೆ ಹೋದ್ರೆ ಆಗ್ಲದು. ಬೆಳಗ್ಗೆ ನನಗೆ ಈಗಲೇ ಹೋಗ್ಬೇಕು. ಏನು ಬೇಡ, ನಾನು ಹೇಳಿದಾಗೆ ಕೇಳಬೇಕು. ಆದಿತು ಮಿತ್ರ ಹೇಳು. ಇಲ್ಲೇ ಸರಿಹದಲ್ಲಿರುವ ಸೌಧದಲ್ಲಿ ಬದಿಯಲ್ಲಿ ಒಂದು ಕೋಣೆ ಉಂಟು, ಅಲ್ಲಿದ್ದು. ಹೌದಾ? ವ್ಯವಸ್ಥೆ ಇದೆ ಅಲ್ಲ? ನಾಳೆ ಬೆಳಿಗ್ಗೆ ಉಪಹಾರ ಮಾಡಿ ಶೃಂಗಾರ ಲಜ್ಜೆಯ ರಂಗೇರಿ ರಂಜಿಪ ತುಂಗ ಕುಚ್ಚಯ ಶೃಂಗಾರ ಲಜ್ಜೆಯ ರಂಗಿಪಾಯ ತುಂಗ ಕುಚ್ಚಯನು ಕಂಡು ಅಂಗಜನಾದಿಯ ಪಡೆದ ಅನ್ನ ಭಾಗ್ಯಗಳ ಹೊಗಳುತ್ತಲೇ ಅಂಗಜನಾದಿಯ ಪಡೆದಿಗ ತನ್ನ ಭಾಗ್ಯಗಳ ಹೊಗಳುತ್ತಲೇ ಶೃಂಗಾರಜಯ ರಂಗೇರಿ ಬಂದವಜವನ್ನು ಕಂಡು ಅಂಗಜನಾದಿಯ ಪಡೆದಿಗ ತನ್ನ ಭಾಗ್ಯಗಳ ಹೊಗಳುತ್ತಲೇ ಓ ಪಾರ್ವತಿ, ದೂರ ನಿಂದಿಗೆ ಏಕೆ ದೂರ ನಿಂದಿಗೆ ಏಕೆ ಬಾರನ್ನ ಭಾಗ್ಯದ ತಾರೆ ಓ ಪಾರ್ವತಿಯೇ, ನೀ ಮೊಗವ ತೋರೆ ಭಾಗ್ಯದ ತಾರೆ ಮೊಗವ ಭಾಗ್ಯದ ತಾರೆ ನೀ ಭಗವ ತೋರೆ ನಿನ್ನ ಮುಖ ನೀ ಭಗವ ತೋರೆ ಸಾರ ಶೃಂಗಾರ ಮಂದಿರೆ ಸಾರ ಶೃಂಗಾರ ಮಂದಿರೆ ಪ್ರೇಮ ಮಂದಾರೆ ನೀರೇ ನೀ ಪಡಿಗೆ ಸಾರೆ ನೀರೇ ನೀ ಪಡಿಗೆ ಸಾರ
ಓ ಪಾರ್ವತಿ, ನಾನು ಕಮಲವೇ ನಿನ್ನನ್ನು ಕರೆಯುತ್ತಾ ಇರುವುದು. ಒಂದು ಸಲ ಮುಖ ತೋರಿಸಿ. ಎಲ್ಲ ಕಷ್ಟವೇ. ನಾನು ಎಷ್ಟು ಆಸೆ ಪಟ್ಟುಕೊಂಡಿದ್ದೇನೆ. ನಿನ್ನ ಮೊದಲ ರಾತ್ರಿ ಗವಾಕ್ಷಿಗಳು ಬಾಗಿಲ ಮುಚ್ಚಲ್ಪಟ್ಟಿದೆ. ನಾನು ನೀನು ಇಬ್ಬರು ಬಿಟ್ಟ ಮೇಲೆ ಯಾರೂ ಇಲ್ಲ. ಹಾಗಿರುವಾಗ ಇನ್ನೂ ನಿನಗೆ ನಾಚಿಕೆ ಯಾಕೆ? ಈಗ ಶೃಂಗಾರವರಿತಳು ನೀನು. ಮುದದಿಂದ ಒಂದೊಂದೇ ಹೆಜ್ಜೆಯನ್ನು ಮುಂದಿತ್ತಾ ಬಂದ್ರೆ ನಿನ್ನನ್ನು ಮತ್ತೆ ನೋಡಬೇಕೆನ್ನುವ ಆಸೆ ಹೆಚ್ಚಾಗುತ್ತಾ ಇರುತ್ತದೆ. ಈ ಎಲ್ಲ ತೋಳುಗಳಿಗೆ ನಿನ್ನನ್ನು ಬಿಗಿದಪ್ಪಬೇಕು ಅಂತ ಆಸೆ ಹೆಚ್ಚಾಗುತ್ತದೆ. ನಿನ್ನಲ್ಲಿ ಸಂಭಾಷಣೆ ಮಾಡಬೇಕು ಅಂತ ಆಲೋಚನೆ ಆಗ್ತದೆ. ಅಷ್ಟೇ ಅಲ್ಲ, ನಿನ್ನ ದೇಹ ಸುಖವನ್ನು ಬಯಸುತ್ತಿರುವ ಈ ಕೌರವ ಸನಿಹಕ್ಕೆ ಕರೆಯುತ್ತಿದ್ದಾನೆ. ದೂರ ನಿಲ್ಲಬಾರದು ನೀನು. ಮನಸ್ಸು ಮಾಡಿ. ನಿನ್ನ ಮೊದಲ ರಾತ್ರಿ ನೀನು ದೂರ ಹೋದ್ರೆ ಹೇಗೆ? ನೀನು ಹತ್ತಿರ ಬರಬೇಡ, ಅವಾಗ ದೂರ ಆಗುತ್ತದೆ. ಪ್ರಸಂಗ ಎಷ್ಟು ಮುಂದುವರಿತದೆ ಅಂತ ನಾನು ಆಲೋಚನೆ ಮಾಡಿರಲಿಲ್ಲ. ಪ್ರಸಂಗದ ಒಳಗೆ ಇಲ್ಲಿ ಇರುವುದು. ನೀನು ಪ್ರಸಂಗದ ಒಳಗಿಲ್ಲ, ಹೇಳಬೇಡ. ಪ್ರಸಂಗದ ಒಳಗಿರುವುದು ನಾನು. ಮಾತಾಡಿದ್ರೆ ಸಾಧು ಸತ್ಯಾಂಶ ಹೊರಗೆ ಬಿದ್ದಿದೆ. ಮುಚ್ಚಬಾಯಿ. ಯಾಕೆ ಮುಚ್ಚಬೇಕು? ಇರದೇ ಇದ್ರೆ ಅವಳನ್ನು ಮದುವೆ ಆಗಿದ್ದೇನೆ, ಪ್ರಥಮ ರಾತ್ರಿಯಲ್ಲಿ ಸುಖವನ್ನು ಅನುಭವಿಸಬೇಕು ಎನ್ನುವ ಹಾಗೆ ಹಲವಾರು ಕಲ್ಪನೆಗಳನ್ನು ಕಟ್ಟಿಕೊಂಡಿರಬಹುದು ನೀನು. ನಾನು ಮಾತಾಡಲಿಕ್ಕೆ ಶುರು ಮಾಡಿದ್ದಷ್ಟೇ, ಅಷ್ಟಾಗೂ ಬಂದ. ಹೌದಾ? ಆದ್ರೆ ನೀವಿಬ್ಬರೇ ಈ ಅಂತಃಪುರದೊಳಗಿರುವುದೇನು ಹಾಗೆ ಭಾವಿಸಿರಬಹುದು. ಮೂರನೇವರು ಯಾರು ಇರಲಿಲ್ಲ ಇಲ್ಲಿ. ಏನು ನಿನ್ನ ರಾಗ? ಏನು ರಾಗ? ಸಾನು ರಾಗ. ಅಯ್ಯೋ ಬಾರೆ, ದೂರ ನಿಂತಿಹೆ ಯಾಕೆ? ಬಾರೆ, ಭಾಗ್ಯದ ತಾರೆ ಎಂತದು ತಾರೆಯ ಮತ್ತೊಂದು. ಅವಳನ್ನು ಕರೆಯಬೇಕಾದವ ನೀನಲ್ಲ, ಅವಳನ್ನು ಕರೆಯಬೇಕಾದವ ನಾನು. ಯಾಕದು? ಕಾರಣ ಇದೆ. ಅವಳಿಗೂ ನನಗೂ ಸಂಬಂಧ ಉಂಟು. ನೀವು ಮಾತಾಡಬೇಡ. ಸಂಬಂಧ ನನಗೆ ಗೊತ್ತಿದೆ. ಅವಳು ಭಾನುಮಂತನ ಮಗಳವಳು. ಎಂತದು? ಭಾನುಮಂತನ ಮಗಳಾಗಿರಬಹುದು, ಆದ್ರೆ ಸ್ವಯಂವರ ಮಂಟಪದಲ್ಲಿ ನಿನ್ನನ್ನು ಮದುವೆ ಆಗುವುದಿಲ್ಲ ಎನ್ನುವ ಹಾಗೆ ಮುಖ ತಿರುಗಿಸಿದವಳು ಅವಳು. ಆದ್ರೆ ಬಲಾತ್ಕಾರವಾಗಿ ಅವಳನ್ನು ನೀನು ಕರೆತರಿಸಿದೆ. ಕ್ಷತ್ರಿಯಲ್ಲಿ ಒಂದು ವಿವಾಹದಲ್ಲಿ ಅದು ಒಂದು ಕ್ರಮ ಉಂಟು. ಆದ್ರೆ ಕರೆತರಿಸಿದಂತಹ ಸಂದರ್ಭ ಅವಳಿಗೆ ಮನಸ್ಸುಂಟು ಇಲ್ಲೋ ಎನ್ನುವುದನ್ನು ನೀನು ತಿಳ್ಕೊಳ್ಬೇಕಿತ್ತು. ಅವಳಿಗೆ ಮನಸ್ಸು ಇಲ್ಲದಿರುವುದಕ್ಕೆ ಕಾರಣ ಏನು ಗೊತ್ತಾ? ಏನು? ನಾನು ಅವಳು ನಿನ್ನ ಹೆಂಡತಿ ಅಲ್ಲ. ನಾನು ನೋಡಿದ್ದೇನೆ. ಈಗ ನೀನು ಸ್ವಯಂವರ ಮಂಟಪದಲ್ಲಿ ನಿನ್ನ ನೋಡ್ಲೇ ಇಲ್ಲ ನಾನು. ನೀನು ಅವಳ ಗಂಡನಾಗಿ ಈಗ ಇದ್ದಿರಬಹುದು, ಆದ್ರೆ ಅವಳ ಗಂಡ ನೀನಲ್ಲ, ಅವಳ ಗಂಡ ನಾನು. ನನ್ನ ಹತ್ರ ಮಾತಾಡ್ತಾನ. ಹೇಗೆ ಗೊತ್ತೋ? ಕೆಲವೇ ಇವಳನ್ನು ಒಲಿದು ಹಿಡಿದಿಹೆ, ಕೆಲವೇ ಇವಳನ್ನು ಒಲಿದು ಹಿಡಿದಿಹೆ, ಒಲಿದು ಹಿಡಿದಿಹೆ. ಆ
ನೀನು ಈಗ ಬಂದದಷ್ಟೇ. ನಾನು ಯಾವಾಗ ಬಂದಿದ್ದೇನೆ ಗೊತ್ತಾ? ಯಾವಾಗ ಬಂದು ಮಾಡಿದ್ದಂತದ್ದು ನೀನು? ಮಾಡಿದ್ದೇನೆ. ಅವಳ ಚಲವಾದಂತಹ ರೂಪವನ್ನು ಕಂಡು ಯಾರಾದರೂ ಮರುಳಾಗಲೇಬೇಕು. ನಾನು ಹಾಗೆ ಪ್ರಥಮ ನೋಟದಲ್ಲಿ ಅವಳನ್ನು ಕಂಡಂತಹ ಸಂದರ್ಭ ಅವಳ ಅಂಗ ಸುಖವನ್ನು ಪಡೆಯಬೇಕು ಎನ್ನುವ ಹಾಗೆ ಬಯಕೆ ಉಂಟಾಯಿತು. ಹಾಗಾಗಿ ಅವಳನ್ನು ನಾನು ಹಿಡ್ಕೊಂಡೆ. ಅವಳಲ್ಲಿ ನೀನು ಮಾತಾಡಿದ್ಯಾ, ಕೇಳಿದ್ಯಾ? ಅವಳಲ್ಲಿ ಕೇಳಿಲ್ಲ, ಮತ್ತೆ ಕೇಳದೆ ಮತ್ತೆ ಅವಳನ್ನು ಸೇರಿಕೊಂಡ. ನನಗಾಗಿ ಇಷ್ಟವಾಯಿತು. ಹಾಗಾಗಿ ಅವಳನ್ನು ಹಿಡಿದುಕೊಂಡೆ. ಹಾಗಾದ್ರೆ ನಾನು ಯಾರು ತಿಳ್ಕೊಳ್ಳಿಲ್ಲ ನೀನು? ನಾನು ಇಲ್ಲಿಯವನಲ್ಲ. ನಿಮ್ಮಂತವರಿಗೆ ಕಾಣ ಸಿಗ್ತೇನೆ ಅಂತಾದ್ರೆ ಇದು ನಿಮ್ಮ ಯೋಗ ಅಂತ ತಿಳ್ಕೊಳ್ಬೇಕು. ಕರ್ಮ ನಿನ್ನ. ನಾನು ಮೇಲಿಂದ ಬಂದವ. ಮೇಲಿಂದ ಗಂಧರ್ವ ಲೋಕದಲ್ಲಿ ಗಂಧರ್ವರಲ್ಲಿ ನಾನು ಒಬ್ಬ ವೇಣು ಗಂಧರ್ವ. ವೇಣುನಾಥ ಇಲ್ಲಿ ಆರಂಭಿಸಿದ್ಯಾ? ನನ್ನ ಹೆಸರು. ಈ ಸಂದರ್ಭದಲ್ಲಿ ಅವಳನ್ನು ಇದು ಮೊದಲೇ ನಾನು ಹಿಡ್ಕೊಂಡಿದ್ದೇನೆ. ಅವಳ ಶರೀರ ಸುಖವನ್ನು ಪಡೆದಿದ್ದೇನೆ. ಈಗಾಗಲೇ ನನ್ನ ಹೆಂಡತಿ ಎನ್ನುವ ಹಾಗೆ ಆಯ್ತು ಮಾತಾಡ್ತಾ ಇದ್ದೇನೆ. ಬೆರಗು ಬಡಿದ ಕೌರವನು ಬೆರಗು ಬಡಿದ ಕೌರವನು ಬಾರೆ ಬಾರೆ ಚಂದ್ರನೇ ಬಳಿದ ಬೆರಗು ಬಡಿದ ಕೌರವನು ಚಂದ್ರನೇ ಬಳಿದ ಅವಳು ನಿನ್ನವಳು ನನ್ನವಳು. ಇನ್ನೊಂದು ಸಲಹೆ ಯಾಕೆಂತ ಕೇಳಿದ್ರೆ ಮೇಲ್ಲೋಕದವ ನೀನು ಇತರರಿಗೆ ಆದರ್ಶವಾಗಬೇಕಾಗಿತ್ತು. ಮಾನ ಬಿಟ್ಟವನೇ, ನಾಚಿಕೆ ಕೆಟ್ಟವನೇ. ಹೋಗಿ ಹೋಗಿ ಅವಳಲ್ಲಿ ಯಾವ ವಿಷಯ ಹೇಳದೆ ನೀನೇ ಅವಳದ್ದು ಸೇರ್ತಿ ಅಂತೇಳಿ ಆದ್ರೆ ಇದಕ್ಕಿಂತ ದೊಡ್ಡ ಅನ್ಯಾಯ ಬೇರಿಲ್ಲ. ನಾವು ಹೇಗೆ ಬೇಕಾದ್ರೂ ಸೇರ್ತೇವೆ. ಹೇಗೆ ನೀವು ವ್ಯವಹರಿಸುವ ಹಾಗಿಲ್ಲ. ಯಾಕೆ? ನಮಗೆ ನೀವು ಆದರ್ಶರು. ನಿನ್ನ ಹತ್ರ ಬಂದಂತೆ ನಾನು ಹೊರಟ್ರೆ ನಾಳೆ ಏನಾಗಿತ್ತು ಅದಾಗ ಕೂಡದು ನಿಮಗೆ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ. ಈಗ ಇವಳು ಎಷ್ಟಾದ್ರೂ ನನ್ನವಳಷ್ಟೇ ಬಿಟ್ರೆ ನಿನ್ನವಳಾಗುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲಿಯಾದ್ರೂ ಈ ಪ್ರಥಮ ರಾತ್ರಿಯಲ್ಲಿ ಅಡ್ಡಿಪಡಿಸಿದ್ದಲ್ಲಿ ಆದ್ರೆ ಮತ್ತೆ ಕೌರವನ ಇನ್ನೊಂದು ಮುಖ ನೋಡಬೇಕಾಗ್ತದೆ. ನನಗೆ ಬೇಕಾದವಳು ನನ್ನವಳವಳು. ಅವಳನ್ನು ಬಿಟ್ಟು ಹೋಗು ಎನ್ನುವ ಹಾಗೆ ದರ್ಪದ ನುಡಿಗಳನ್ನು ಆಡ್ತಾ ಇದ್ಯಾ. ಬಿಟ್ಟು ಹೋಗುವವ ನಾನಲ್ಲ. ಅವಳನ್ನು ಸೇರಬೇಕು, ನಿತ್ಯ ಸುಖವನ್ನು ಅನುಭವಿಸಬೇಕು. ನೀನು ನೀನಾಗಿ ಇಲ್ಲಿಂದ ಹೊರಟು ಹೋಗ್ತೀಯೋ ಅಥವಾ ನಿನ್ನನ್ನು ಕಳಿಸಬೇಕು. ಮತ್ತೊಂದು ಮೀಸ ಇದೆ. ಹೌದಾ? ಹಿಂಗ ಜಾತಿ ಕಟ್ಟಿದನು
ಮೈ ಮುಚ್ಚಿದ್ರೆ ಜಾಗ್ರತೆ, ಮೈ ಮುಟ್ಟಿದ್ದೆ. ಹತ್ತಿರ ಬಂದ್ರೆ ಜಾಗ್ರತೆ. ಹೌದಾ? ನಿನ್ನ ಅಪ್ಪಣ ಬೇಕಾ ನನಗೆ ಹತ್ತಿರ ಬರುವುದಕ್ಕೆ? ಏಯ್, ಎಂತದ? ಬಹಳಷ್ಟು ಮಾತಾಡಿದ್ಯಲ್ಲ. ಹೌದು. ಹೀಗೇನಾಯ್ತು? ನನ್ನ ಹೆಂಡತಿಯ ಬಗ್ಗೆ ನಾನು ಮಾತಾಡಿದ್ದು, ನಿನ್ನ ಬಗ್ಗೆ ನಿನ್ನ ಮಾತಾಡಿದ್ದು. ಶೌರ್ಯ ಕುಗ್ಗಿ ಹೋಯ್ತು. ನಿನ್ನನ್ನು ಹೀಗೆ ಬಿಡುದಿಲ್ಲ. ನಿನ್ನನ್ನು ಕಟ್ಟಿ ಹಾಕ್ತೇನೆ. ಹೌದು. ಕಟ್ಟಬೇಡ. ಕಟ್ಟಬೇಡ. ಅಯ್ಯೋ, ಕೇಳ್ತಾ ನಿನಗೆ ಎಂತದು? ಕಟ್ಟಿ ಹಾಕಿ. ಕಟ್ಟಿ ಹಾಕುದು ಯಾಕೆ? ಹೌದು ಹೇಳಿದ್ದು ನನ್ನಲ್ಲಿ, ನಿನ್ನನ್ನು ಕಟ್ಟಿ ಹಾಕಿದ್ದೇನೆ. ಅಷ್ಟು ಗೊತ್ತಾಯ್ತಲ್ಲ? ಗೊತ್ತಾಯ್ತಲ್ಲ? ಕಟ್ಟಿ ಹಾಕುದು ಯಾಕೆ? ನೀನೊಂದು ಪ್ರದರ್ಶನವನ್ನು ನೋಡ್ಬೇಕೀಗ. ಇದು ಗೊಂಬೆ ಅಲ್ಲ, ಇದು ಭಾನುಮತಿ. ನಾನೇನ್ ಮಾಡುದು ಹೇಳಿ ನೋಡಿ. ನೋಡು 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 ಕಣ್ಣಾರೆ. ನಿಂತಿಹಾನು ಹೇಳು ಹೇಳು. ಭದ್ರಾವತಿಯ ಕೇಸರಿ. ಕೇಸರಿಯೋ? ಕೇಸರಿ ಅಲ್ಲ, ಬಿಳಿ. ಬಾಲೆ ಬೆದರುತ್ತ ಹೊಡಿಬೇಡ. ಖಚರ ಗೆಂಗಳು ಬಾಲೆ ಬೆದರುತ್ತ ಖಚರ ಗೆಂಗಳು ಕಾಲಿಗೆ ರಘುವೆ ಅರಿಯದಿಲ್ಲದು ಕಾಲಿಗೆ ರಘುವೆ ಅರಿಯದಿಲ್ಲದು ಶೀಲಗಿಳಿದರೆ ಹೋಗು ತಮ್ಮಯ್ಯ ತಮ್ಮಯ್ಯ ಶೀಲಗಿಳಿದರೆ ಹೋಗು ತಮ್ಮಯ್ಯ ಅಯ್ಯ. ಮೂಳರಂದರಿ ಕಾಡಬೇಡಯ್ಯ ಬೇಡ. ಮೂಳರಂದರಿ ಕಾಡಬೇಡಯ್ಯ ಬಾಲೆ ಬೆದರುತ್ತ ಕಾಲಲ್ಲಿ ತುಳಿಬೇಡ, ಇದು ಒಳ್ಳೆದುಂಟು. ಕಾಲಲ್ಲಿ ತುಳಿಬೇಡ. ತುಳಿದಲ್ಲಿಗೆ ನೋವಾಗುದಲ್ಲಿ ಎಂತದು ಇದು ಸಂಬಂಧ? ಅದಕ್ಕೆ ಗಂಡ ಹೆಂಡತಿ ಅಂತ ಹೇಳುದು. ಇದು ಗಂಡ. ಹೊರಬೇಡ. ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ. ಗಂಧರ್ವ ಅಧಿಪತಿ, ನಿಮ್ಮೆಲ್ಲರ ಕರುಣೆ ನಮ್ಮ ಮೇಲಿದ್ದರೆ ನಾವು ಉನ್ನತವಾದ ಸ್ಥಾನವನ್ನು ಏರುವುದಕ್ಕೆ ಸಾಧ್ಯ ಉಂಟು. ನೀವೇ ಈ ರೀತಿಯಾಗಿ ವ್ಯವಹರಿಸಿದರೆ ಹೇಗೆ ಸ್ವಾಮಿ? ನೋಡ, ಕೇಳ. ಕೇಳ್ತಾ ನನ್ನ ಇದ್ದೆ. ಹೆಂಡತಿಯ ಮಾತು ಕೇಳ. ನನ್ನ ಹೆಂಡತಿ. ನೋಡು, ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ. ಇನ್ನೊಬ್ಬರ ಸತಿಯಾದವಳು ನಾನು ನನ್ನ ಪತಿಯ ಎದುರಿನಲ್ಲಿ ಶೀಲವನ್ನು ಕೆಡಿಸುವುದು ಸರಿಯಲ್ಲ. ನೋಡಲಾರೆನು ಅಯ್ಯೋ ದೇವರೇ, ನನ್ನವರ ಪರಿಸ್ಥಿತಿ ನೋಡಿದ್ಯಾ? ನೀನು ನೋಡು. ನೋಡಲಾರೆನು ಎನ್ನ ಸ್ವಾಮಿಯ ನೋಡಲಾರೆನು ಎನ್ನ ಸ್ವಾಮಿಯ ನಿನ್ನ ಸ್ವಾಮಿಯ ಗಾಳ ಬಂಧನ ಕೀಡು ಮಾಡಿ ಬೇಡ ಪುಣ್ಯಾತ್ಮ. ಗಾಢ ಬಂಧನ ಕೀಡು ಮಾಡಿದೆ ಪೀಡಿಸುವುದು ಇದು ನೀತಿ ತಪ್ಪುದು. ಅಯ್ಯ, ಪೀಡಿಸುವುದಿದು ನೀತಿಯಪ್ಪುದೆ ನೀತಿ ಎಂಬುದು ಹೇಳು. ಪಾಡುಪಡಿಸದೆಯೇ ಎರಡು ಅಯ್ಯ, ಅಯ್ಯೋ ನಿನ್ನ ಅವಸ್ಥೆ. ಪೀಡಿಸುವುದಿದು ನೀತಿಯಪ್ಪುದೆ ನೀತಿ ಎಂಬುದು ಪಾಡುಪಡಿಸದೆ ಎರಡು ಕರುಣದಿ ನೋಡಲಾರೆ ಎನ್ನ ಸ್ವಾಮಿಯ ನನ್ನ ಸ್ವಾಮಿಯ ಸ್ಥಿತಿ ನೋಡಬಾರ್ದು. ಬಾಲೆ ಬೆದರುತ್ತ ಅಜರಗೆಂದಳು. ಅಯ್ಯ, ಅಯ್ಯೋ, ನೋಡು, ನಾನು ಅವಳ ಸ್ಥಿತಿಯನ್ನು ಕಣ್ಣಾರೆ ನೋಡೋದಕ್ಕೆ ಅಸಾಧ್ಯವಾಗ್ತುಂಟು. ನೋಡ್ತಾ ಇದ್ದೇನೆ, ಗೂಟಕ್ಕೆ ಕಟ್ಟಿ ಹಾಕಿದ ಕರುವಿನ ಹಾಗೆ ಹೀಗೆ ಮಾಡ್ತಾ ಇದ್ದಾನೆ. ಹೀಗೆ ಮಾಡುವುದು ಸರಿಯಲ್ಲ. ನೋಡಬೇಕು, ಇದು ಒಂದೇ ಒಂದು ಕಾರ್ಯಕ್ರಮ. ನಾಳೆ ಈ ಕಾರ್ಯಕ್ರಮ ಸಿಗ್ಲಿಕ್ಕಿಲ್ಲ. ಇದು ಮನೆ ಒಳಗೆ ಯಾರು ಇಲ್ಲದ ಸ್ಥಳದಲ್ಲಿ ನಡೆಯುತ್ತದೆ. ಹೌದು. ರೋಜಕ್ಕೆ ಯಾರಿದ್ದಾರೆ ಇಲ್ಲಿ? ಅಲ್ಲ, ನೋಡುವವರು ನೋಡ್ಲಿಂತ, ಇಲ್ಲಿಯವರು ನೋಡುದಲ್ಲ, ಮೇಲಿನವರು ನೋಡ್ಲಿ ಅಂತ
ಪರಿಸ್ಥಿತಿಯೇ ಅಯ್ಯ ಹಸ್ತಿನಾವತಿಯ ದೊರೆ ಕೌರವೇಶ್ವರನ ಪರಿಸ್ಥಿತಿ ಇಲ್ಲಿವರೆಗೆ ಮುಟ್ಟಿತ್ತಲ್ಲ. ಆದ್ರೆ ಅವಳು ಹೇಳುತ್ತಿರುವುದು ಖರೆ. ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ನೋಡು ಅವರು. ಯಾವುದಕ್ಕೆ ಕಷ್ಟಪಡುದು? ಈ ಕಣ್ಣಿಂದ ನನಗೆ ನೋಡ್ಲಿಕ್ಕೆ ಅಸಾಧ್ಯ ಉಂಟು. ಅವ ಕಷ್ಟಪಡುದು ಯಾಕೆ? ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ. ಅಯ್ಯೋ ನನ್ನ ಹಾಕಿದ್ಯಲ್ಲ ಈ ಒಂದು ಬಂಧನ, ಹೌದು, ಅದನ್ನು ಬಿಚ್ಚಿಕೊಳ್ಳಿಕ್ಕೆ ಅಷ್ಟು ಆಗುದಿಲ್ಲ. ಸುಲಭದಲ್ಲಿ ಬಿಚ್ಚಿಸುವುದಕ್ಕೆ ಆಗುವುದಿಲ್ಲ. ನಿನ್ನ ಲೋಕಕ್ಕೆ ನೀನು ಹೋಗಿ ಬಿಡು. ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ. ಕಷ್ಟ ನ್ಯಾಯವೇ ಎಂತದು? ಎನ್ನ ಸತಿ ಎಲ್ಲಿಯಾದ್ರೂ ಸ್ವರ ಏರಿಸಿದ್ರೆ ಎನ್ನಯ ಸತ್ಯ ಹೌದು. ಹೇಯ ಕೃತ್ಯ ಇದು. ಇದು ಹೇಳ ಕೃತ್ಯವೋ? ನನಗೆ ಬೇಕು ಅಂತಾಗಿದೆ. ಉಸಿರು ಎತ್ತಿರಿದ್ರೆ ಜಾಗ್ರತೆ. ಏಯ್, ನಿನ್ನ ಕೊರಳಲ್ಲಿ ಹಿಡಿದೇನು? ಈಗ ನಾನು ಹೇಳುವುದು ಈ ಗಂಟನ್ನು ಬಿಚ್ಚಿ ನೀನು ನಿನ್ನ ದಾರಿ ಹಿಡಿ, ನಾವು ನಮ್ಮ ಸುಖವಾಗಿರ್ತೀವಿ. ಇಲ್ಲ, ನನ್ನ ಈ ಕಾರ್ಯಕ್ರಮ ಮುಗಿಯದೆ ನಿನ್ನನ್ನು ಬಂಧಮುಕ್ತಗೊಳಿಸುವುದಿಲ್ಲ. ಅವ್ರಿಗೆ ಹೊಡಿಬೇಡ ನೀನು, ಅವ್ರಿಗೆ ಹಿಂಸೆ ಕೊಡ್ಬೇಡ ನೀನು. ಈಗ ಪದ್ಯ ಹೇಳುದಿಲ್ಲ. ಬೇಡ, ದೂರ ನಿಂತು ಯಾಕೆ? ಬೇಡ, ಆ ಬರ್ಬೇಡ. ನೋಡಿ ಸ್ವಾಮಿ, ನೋಡಿ ನೋಡಿ ಏನಾದ್ರು ಮಾಡಿ. ವಿಚಿತ್ರ, ಏನು ವಿಚಿತ್ರ? ಆಶ್ಚರ್ಯ. ಆಶ್ಚರ್ಯವಾಯ್ತಾ? ಆದರೂ ಸತ್ಯ. ಇದು ಸತ್ಯ. ಬಹುಶಃ ಹೀಗಿರಬಹುದೇ? ಹೇಗಿರಬಹುದು? ನನ್ನ ಹಾಗೆ ನೀನು ಅವಳನ್ನು ಹಿಡಿದಿರಬಹುದು. ಅಸತ್ಯ. ನಿನ್ನ ಹಾಗೆ ಓ, ಏನು ನಿನಗೆ? ಬಾಗಿಲು ಮುರಿದು ಬಂದದ್ದು. ನಾವೆನ್ನುವಂತಹ ಪಿತ್ತ ನಿನ್ನ ತಲೆಗಾರಿದ ಕಾರಣ ಲೋಕವೆಲ್ಲ ಹಳದಿ ಕಾಣ್ತಾ ಇದೆ ನಿನಗೆ. ಏಯ್, ಯಾಕೆ ಬಂದೆ ಇಲ್ಲಿ? ಇದ್ಯಾರು ನೀನು? ಎಂತಹ ಒಂದು ಒಳ್ಳೆಯ ಸನ್ನಿವೇಶವಿದು. ಯಾವುದು ಒಳ್ಳೆಯದು? ಇದು ರಸನಿವೇಶ. ಓಹೋ. ಅವಳನ್ನು ಸೇರುವ ಮೂಲಕ ಹಾ. ಸಂತೋಷವನ್ನು ಅನುಭವಿಸಬೇಕು ಹಾ. ಎನ್ನುವ ಹಾಗೆ ಯೋಚಿಸ್ತಾ ಇದ್ದೆ. ಓಹೋ. ಪಾಯಸವನ್ನು ತಿನ್ನುವುದಕ್ಕಾಗಿ ಮುಂದುವರಿದವನಿಗೆ ಹಾ. ಒಂದು ನೊಣ ಬಿದ್ದ ಹಾಗಾಗಿ ಹೋಯಿತು. ಯಾರ ಹೆಂಡತಿಯ ಸುಖವನ್ನು ಅನುಭವಿಸುವ ಬರ್ತದೆ ನೀನು? ಶಿವ ಪೂಜೆ ಮಾಡಿ ಏಯ್, ಬೆಟ್ಟ ಒಳ್ಳೆ ಮಾತಾಡ್ತಾನೆ. ಹೌದು, ಇದು ಯಾರ ಅಂತಃಪುರದ ಸಲುವಾಗಿ ನೋಡು. ಗೊತ್ತಿದೆ. ನಮ್ಮ ಒಡೆಯ. ನಾನು ಯಾರು ಎನ್ನುವುದು ಹಾ. ನಿನಗೆ ಗೊತ್ತಿದೆಯಲ್ಲ. ಗೊತ್ತಿದೆ. ನೀನು ಎಲ್ಲೆಲ್ಲಿ ಹೋಗಿ ಏನು ಗಂಧರ್ವ ಮಾಡಿದ್ದೀಯ ಗಂಧರ್ವ ಗಂಧರ್ವ ಇದು ನೀನು. ಗೊತ್ತಿದೆ ನನಗೆ. ಹಾ. ಸ್ವಯಂವರ ಮಂಟಪದಲ್ಲಿ ಹಾ. ಆಕೆ ಕೈ ಹಿಡಿದು ಎಳೆ ತಂದು ಹಾ. ಅವನಿಗೆ ಒಪ್ಪಿಸಿದವ ನೀನಲ್ವಾ? ಹೌದು. ನಾನು ಎಲ್ಲವನ್ನು ನೋಡ್ತಾ ಇದ್ದೆ. ಹಾ. ಎಲ್ಲಿವರೆಗೆ ಮುಂದುವರಿಯುತ್ತದೆ? ಏಳು ಗಂಧರ್ವನಂತಹ ನೀನು ಯಾವ ಯಾವ ಓಣಿಗೆ ಹೋಗ್ತಿದ್ದೇನೆ ಹೇಳುವುದಕ್ಕೆ ಸಾಧ್ಯವಿಲ್ಲ. ಓಣಿಗೆ ನಿನ್ನನ್ನು ಕಳುಹಿಸ್ತೇನೆ. ಮತ್ತೆಂತದ್ದು? ನಾವು ಗಂಧರ್ವ ಲೋಕದಲ್ಲಿ ಇದ್ದವರು. ಹಾ. ಅವಳನ್ನು ಸೇರಿಕೊಂಡಿದ್ದೇನೆ. ಹಾ. ಒಂದು ವೇಳೆ ಹಾ. ಅವಳ
ವೇಣುಗಂಧರ್ವ, ನಿನ್ನ ಮುಂದೆ ಇದ್ದವ ಈ ಕಲಿಕರ್ಣ ದುರ್ಬಲ ಎಂಬುದಾಗಿ ಭಾವಿಸಿಕೊಳ್ಳಬೇಡ. ಅಂಗಾಧಿಪತಿ ಅಲ್ವಾ? ಅಂಗಾಧಿಪತಿ. ನಮ್ಮಲ್ಲಿ ಸಾಮರ್ಥ್ಯ ಇದೆ. ನಮ್ಮ ಆಪ್ತ ಮಿತ್ರ ಆ ಸುಯೋಧನ ಅಂಗರಕ್ಷಕ ನಾನು. ಆಪ್ತ ಮಿತ್ರ? ಹೌದು. ಯಾವುದೇ ಒಂದು ಆಪ್ತ ಮಿತ್ರ ನೋಡಿದೆ. ಆಪ್ತ ಮಿತ್ರ ಗೊತ್ತಾಯ್ತಲ್ಲ, ನಾವೇ. ಆದ ಕಾರಣಕ್ಕೆ ಎಚ್ಚರಿಸ್ತಾ ಇದ್ದೇನೆ, ಇಂತಹ ಅಕೃತ್ಯವನ್ನು ನಡೆಸಿ ಅಂತಾದ್ರೆ ಸುಮ್ಮನೆ ಬಿಡುವುದಿಲ್ಲ. ಹೆಗ್ಗಳಿಕೆ ಬಗ್ಗೆ ನೀನು ನೋಡಿಕೊಳ್ತಾ ಇದ್ಯಾ? ನಿನ್ನ ಮುಂದೆ ನಿನ್ನ ಒಂದು ದುರ್ಬಲ ಏನು ಹಾಗೆ ಭಾವಿಸಬೇಡ. ನಾವು ಗಂಧರ್ವ ಲೋಕದವರು. ಒಂದು ಕೈ ಮೇಲೆ ಎತ್ತಿದೆ ಅಂತ ಆದ್ರೆ ನಿನ್ನ ಸುದ್ದಿ ಭಸ್ಮವಾಗಿ ಮುಖ ತೋರಿಸಿ ಇಲ್ಲಿ. ನಮಸ್ಕಾರ. ಇನ್ನು ಯಾರಿಗೆ ಮುಖ ತೋರಿಸಬೇಕಲ್ಲ? ಆಯ್ತಾ? ನಿನ್ನ ಕೆಲಸ ಆಯ್ತಾ? ನನ್ನ ಕೆಲಸ ಆಯ್ತು. ಹಾಗೆಲ್ಲ ಆಗುವುದಕ್ಕೆ ಬಿಡುವವರಲ್ಲವ. ನಿನ್ನಂತ ಪಾಪಿಗಳಿಗೆ ಒಳ್ಳೆಯ ಕೆಲಸ ಇದ್ರೆ ಮಾತ್ರ ಕೊಡ್ತೇವೆ ನಾವು, ಕೆಟ್ಟ ಕೆಲಸಕ್ಕೆ ಅವಕಾಶ ಇಲ್ಲ. ನಾನು ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದೆ. ಯಾವುದು ಒಳ್ಳೇದು? ಆದ್ರೆ ಏನು ಮಾಡೋಣ? ಇದು ಒಳ್ಳೇದಾ? ನಿನ್ನ ಮುಂದೆ ನಾನು ಹ, ಈಗ ಸೋತು ಹೋದೆ. ಸೋಲಬೇಕು. ಹೌದು. ನಿನ್ನಂತವರು ಸೋಲಬೇಕು. ಹ. ನಿನ್ನಂತವರನ್ನು ಸೋಲಿಸುವುದಕ್ಕಾಗಿ ನಾವಿರೋದು. ಆಯ್ತು ಪುಣ್ಯ. ಹ, ಸೋತ ಮೇಲೆ ಇಷ್ಟೆಲ್ಲ ಯಾಕೆ? ಹ, ಸೋಲನ್ನು ಒಪ್ಪಿಕೊಂಡ ಮೇಲೆ ಹ, ಹಾಗೆ ಹ. ನನ್ನನ್ನು ಕಳುಹಿಸಿಕೊಡುವುದು. ಕಲಿಸಿಕೊಡು. ಹೌದು. ಕಳುಹಿಸಿಕೊಡುವಾಗ ಹ. ಏನಾದ್ರೂ ಕೊಡುವುದಿದ್ರೆ ಕೊಟ್ಟು ಕಳುಹಿಸಿ. ಈಗ ನಿಮಗೆ ಕೊಡುವುದಲ್ಲ, ಕೊಡುವುದಕ್ಕೆ ಬಹಳಷ್ಟು ಇದೆ. ಮೊದಲು ಹಾಕಿದ ನೋಡಲ್ಲ, ಕಟ್ಟಿದ್ಯಾರು ನೀನು? ಬಿಚ್ಚು. ಮತ್ತೆ ಎಂತ ಒಂದು ಕಟ್ಟಿದ್ಯಾರೋ? ನನ್ನ ಅವಸ್ಥೆ. ಮತ್ತೆ ಬಿಚ್ಚುವುದಕ್ಕೆ ಬೇರೆಯವರು ಬರ್ತಾರ? ಕಟ್ಟುವುದಕ್ಕೂ ನಾನೇ, ಬಿಚ್ಚುವುದಕ್ಕೂ ನಾನೇ. ನೀನೇ. ಬೇರೆ ಜನ ಇಲ್ವ ಇಲ್ಲಿ? ಬಿಚ್ಚುವುದು ಮಾತ್ರ ಅಲ್ಲ, ಕಾಲಿಡಿ ಅರಸನ. ಅಷ್ಟು ಸಣ್ಣದು ಮಾಡಬಾರ್ದು. ಸಣ್ಣದು. ನಿನ್ನಂತವರು ಕಾಲಿಡಿ ಕಾಲಿಡಿ ಹೇಳಿದ್ದು. ಏಯ್, ಏನು ಬೆನ್ನು ಬಾಗುದಿಲ್ವಾ? ನಾನು ಕಾಲು ಹಿಡಿದೆ ಅಂತ ಹಿಡಿ ಕಾಲು. ಏಯ್, ಬಿಚ್ಚುವುದಕ್ಕಿಂತ ಮೊದಲೇ ಕಾಲಿಗೆ. ಆ, ಆಗದ್ದು ಆಗದ್ದು ಎಷ್ಟುಂಟು? ಬಾಕಿಡಬಾರದು. ಎಷ್ಟು ಸಲ ಆಗ? ಹಿಡಿ ಕಾಲು. ಕತ್ತೆ ನೀನು ಬಿಚ್ಚುದು ಬೇಡ. ನಾನು ಬಿಚ್ಚು ಬಿಚ್ಚು. ಎಳದ್ದು ಕಟ್ಟಿದ್ದಿ. ಏಯ್, ಬಿಚ್ಚಿದ್ಯಲ್ಲ, ಕ್ಷಮೆ ಕೇಳಿದ್ಯಾ? ಇಲ್ಲ ಕೇಳಿಲ್ಲ ಕೇಳಿಲ್ಲ ಏನು ಕೇಳಿಲ್ಲ. ತಪ್ಪಾಯ್ತು ಎಂಬುದಾಗಿ ಹೇಳಬೇಕು. ಆಯ್ತು. ಯಾರಿಲ್ಲಲ್ಲ? ಯಾರು? ಯಾರಿಲ್ಲ ಇಲ್ಲಿ. ಕ್ಷಮೆ ಕೇಳುದು ಹೇಗೆ ಅಂತ ಹೇಳ್ಬೇಡ, ಏನು ಹೇಳ್ತಾರೆ ಕೇಳ್ಬೇಕು. ನಿನಗೆ ಗಂಡ ಹೆಂಡತಿ ನಾನು ಅವಳನ್ನು ಬಯಸಿದ್ದು ತಪ್ಪಾಯಿತಂತೆ. ತಂತೆ. ಏನು ತಂತೆ? ಗಂಧರ್ವ ಲೋಕಕ್ಕೆ ಹೋಗುವಾಗ ನಿನ್ನ ಪರಿಚಯ ಸಿಕ್ಕದಾಗೆ ಮಾಡಿಯಾರು ಗೊತ್ತುಂಟ ನಿನಗೆ. ತಪ್ಪಾಯಿತು ಅಂತ ನಿನಗೆ ಇನ್ನೂ ಸಂಖ್ಯೆ ಉಂಟು. ನಾವು ಹೇಳಿದ್ದೇವೆ ಅಂತ ಹೇಳುವುದಕ್ಕೆ ಹೇಳಿದ್ದಲ್ಲ. ತಪ್ಪಾಯ್ತು. ಹಾ, ತಪ್ಪಾಯ್ತು. ಇನ್ನೇನು? ಇನ್ನೇನು ನನ್ನ ಕೆಲಸ ಆಯ್ತಲ್ಲ, ಇನ್ನು ಕೆಲಸ ಉಂಟಾ? ಇನ್ನು ಕೆಲಸ ಎಷ್ಟು ನನ್ನದು ಕೆಲಸ ಆಗ್ತದೆ ಈಗ. ಇನ್ನು ಮುಖ ತೋರಿಸಬಾರದು. ಆಯ್ತಾ? ನಡೆ! ಹೋಗು. ಏಯ್, ಏಯ್, ನಾನು ಬಂದದ್ದು ಆ ದಾರಿಯಲ್ಲೆಲ್ಲೋ. ಬಂದ ದಾರಿಯಿಂದ ಹೋಗುವುದಕ್ಕೆ ಅವಕಾಶವಿಲ್ಲ. ಇಲ್ಲಿ ಆಗಮನಕ್ಕೊಂದು ದಾರಿ, ನಿರ್ಗಮನಕ್ಕೊಂದು ದಾರಿ. ಆ ದಾರಿಯನ್ನೇ ಇದರಲ್ಲೇ ಹೋದ್ರೆ ನಾನು ಇಲ್ಲ. ಹೊರಡಿಲ್ಲ. ಹಸ್ತಿನಾವತಿಯಲ್ಲಿ ನಿನ್ನ ಮುಖ ನಾನು ಕಾಡಬಾರ್ದು. ದೇವರಾಣೆ, ಇನ್ನು ಮುಂದೆ ನಾನು ಖಂಡಿತ ಇಲ್ಲಿಗೆ ಬರುವುದಿಲ್ಲ. ಅಂದ್ರೆ ಬೇರೆ ಕಡೆಗೆ ಹೋಗ್ತಂತೇಳಿ ಹಾಗಲ್ಲ, ಮತ್ತೆ ಬರುವುದೇ ಇಲ್ಲ. ಹಾ.
ಬಂದದ್ದಿದ್ರು ಹಾ. ಹೀಗೆಲ್ಲ ಮಾಡುವುದಕ್ಕೆ ನಾನು ಮುಂದಾಗುವುದಿಲ್ಲ. ಹಾ. ಬರ್ತೇನೆ. ಹೊರಡು. ಅದೇನಂತ? ಬರ್ತೀನಿ. ಎಲ್ಲಿಗೆ ಬರುವುದಿಲ್ಲ. ಹೋದವ ಆ ಕಡೆ ಹೋಗಬೇಕು. ಅಲ್ಲ, ಹಾಗೆ ಹೇಳುವ ಕ್ರಮ ಉಂಟಾ? ಬರ್ತೇನೆ ನಾನು ಅಂತ ಹೇಳುವುದಲ್ವಾ? ನೀನು ಬರುದೇ ಬೇಡ. ಹೋಗ್ತೇನೆ ಅಂತ ಹೇಳುವುದು ಎಲ್ಲಿ ಗೊತ್ತುಂಟಾ? ಗೊತ್ತುಂಟು ನಮಗೆ. ನಾನು ಇಲ್ಲಿ ಭೂಲೋಕದಲ್ಲಿ ಏನು ಹೋಗ. ಪ್ರಾಣ ಮಾನವ ಜಾತಿ ಕೇಳು ಸಂಪರ್ಕವನ್ನು ಅವರಿಗೆ ಹರಣ ಬಿರಿದೆಂದು ಆನಂದದಿಂದ ಬಿಕೊಂಡ ಗೌರವೇಶ್ವರ, ಪ್ರಾಣಕ್ಕಿಂತಲೂ ಮಾನವೇ ಮುಖ್ಯ. ಹಾ. ಇವತ್ತಿಗೂ ಎಲ್ಲೋ ಮನಪಟಲದಲ್ಲಿ ಮತ್ತೆ ಮತ್ತೆ ಕಾಣುತ್ತಾ ಉಂಟು ಆ ದೃಶ್ಯ. ಹ್ಮ್. ಪರೀಕ್ಷಾ ರಂಗದ ಸಮಯ. ಹೌದು. ನಿನ್ನ ಮಾನ ಹೋಗುವ ಸ್ಥಿತಿ ಆತ್ಮಹತ್ಯೆಗೆ ಮುಂದಾಗುತ್ತಿದ್ದೇವೆ. ಆದರೆ ಹಾ. ನಿನ್ನನ್ನು ಆಧರಿಸಿದ್ದೆ ನಾನು. ಹೌದು ಕೌರವ. ಆಮೇಲೆ ಹಾ. ಎಲ್ಲಿ ನೀನು ಅಲ್ಲಿ ನಾನು, ಹಾ. ನಾವಿಬ್ಬರು ಜೊತೆಯಾಗಿಯೇ ಇರುತ್ತಿದ್ದೆವು. ಹಾ. ಈ ಹೊತ್ತಿಗೆ ಕೌರವನಿಗೆ ಕಷ್ಟ ಒದಗಿದ ಕಾಲಕ್ಕೆ ನೇರವಾಗಿ ನನ್ನ ಆಕ್ರಂದನವನ್ನು ಕೇಳಿ ನನ್ನನ್ನು ಆಧರಿಸುವುದಕ್ಕೆ ಮುಂದಾಗಿಲ್ಲ. ಹಾ. ಸ್ನೇಹಿತ ಪದದ ಅರ್ಥವೇ ಅದು. ಹಾ. ನನ್ನ ಹಿತವನ್ನು ನೀನು, ಹ್ಮ್. ನಿನ್ನ ಹಿತವನ್ನು ನಾವು. ಹೌದು. ಕನ್ನ ಕೌರವರು ಸ್ನೇಹಿತರೇ ಹೌದು. ಹಾ. ಕೃತೇಚ ಪ್ರತಿಕರ್ತವ್ಯಂ ಏಷ ಧರ್ಮ ಸನಾತನ. ಹಾ. ಸಂತೋಷವಾಯಿತಪ್ಪ. ಸಂತೋಷ. ಹೀಗೆ ಗೌರವ, ನನಗೂ ಸಂತೋಷವಾಯಿತು. ಈ ಕರ್ಣನ ಇವತ್ತು ಜೀವ ಉಂಟಂತಾದ್ರೆ ಇದಕ್ಕೆ ಮೂಲ ಕಾರಣ ನೀನೇ ಅಲ್ವೇ? ಅವತ್ತಿನ ಆ ಪ್ರಕರಣ. ಆದ್ದರಿಂದ ನಾನು ಈಗ ಇದ್ದೇನೆ, ನಿನ್ನಿಂದಲಾಗಿ ನಾನು ಕಾಣಿಸಿಕೊಳ್ತೇನೆ. ಆದ್ದರಿಂದ ಸದಾ ನಿನ್ನ ಸುಖವನ್ನೇ ಬಯಸ್ತಾ ಇರ್ತೇನೆ ನಾನು. ಹಾಗೇ ಆಗಲಿ. ಭಾನುಮತಿಯ ಸ್ವಯಂವರದೊಂದಿಗೆ ಸರ್ವ ಸುಖವನ್ನು ಅನುಭವಿಸುವುದಕ್ಕೆ